ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಾಹಿನಿಯ ಮನಸ್ವಿನಿ ಮನದಾಳದ ಮಾತು ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಅತಿಥಿ ಬಗ್ಗೆ ನನಗೆ ಎಲ್ಲಿಂದ ಶುರು ಮಾಡಬೇಕೋ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಅವರು ತಮ್ಮಷ್ಟಕ್ಕೆ ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಂಡು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಸಾಹಿತ್ಯ ಆಗ್ಬೋದು, ರಂಗಭೂಮಿ ಆಗ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು. ಮತ್ತಾರೂ ಅಲ್ಲ, ಡಾಕ್ಟರ್ ಮಾಧವಿ ಭಂಡಾರಿ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಧನ್ಯವಾದ. ಚೆನ್ನಾಗಿದ್ದೇನೆ. ಚೆನ್ನಾಗಿದೆ. ಹೇಗೆ ಅನ್ನಿಸ್ತಿದೆ ಮನಸ್ವಿನಿಗೆ ಬಂದು? ಏನೋ ಹೇಳ್ಕೋಬಹುದು ಅಂತ ಅನಿಸ್ತದೆ. ಎಲ್ಲರಿಗೂ ಗೊತ್ತಿದ್ದದಿರ್ಬೋದು ಅಥವಾ ಯಾರಿಗೂ ಗೊತ್ತಿಲ್ಲದೇ ಇರ್ಬೋದು. ಏನೋ ನಾವು ಹೇಳ್ತೇವೆ, ನೀವು ಕೇಳ್ತೀರಿ, ನಾನು ಹೇಳ್ತೀನಿ ಅಷ್ಟೇ. ಮ್ಯಾಮ್, ನನ್ಗೀಗ ಡಾಕ್ಟರ್ ಮಾಧವಿ ಭಂಡಾರಿ ಎಲ್ರಿಗೂ ಗೊತ್ತಿದ್ದಾರೆ. ಎಲ್ಲಿ ನೋಡ್ತಿರೋ ಅವ್ರು ನಮ್ಮ ಟೀಚರು, ನಾವು ಅವ್ರ ಸ್ಟೂಡೆಂಟ್ ಅಂತ ನಮ್ಗೆ ಹೇಳ್ತಿರ್ತಾರೆ. ಡಾಕ್ಟ್ರಿಗಿಂತ ಮೊದಲಿನ ಪಾರ್ಟ್ ನಾನು ನೋಡ್ತಿದ್ರೆ, ಮ್ಯಾಮ್ ನಿಮ್ಮ ಬಾಲ್ಯ ಎಲ್ಲಿ, ಹುಟ್ಟೂರು ಯಾವರು, ಮತ್ತು ಬಾಲ್ಯ ನಿಮ್ದು ಹೇಗಿತ್ತು? ನನ್ನ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಧಾರೇಶ್ವರ. ಅದು ಮಂಗಳೂರು ಮುಂಬೈ ಹೈವೇಯಲ್ಲಿ ಬರ್ತದೆ. ಅಲ್ಲಿ 7ನೇ ಕ್ಲಾಸ್ವರೆಗೆ ನಾನು ಅಲ್ಲೇ ಓದಿದ್ದೆ. ಆಮೇಲೆ ಅಣ್ಣನ ಜೊತೆ ಮುಂಬೈಗೆ ಹೋದೆ. ಮುಂಬೈಯಲ್ಲಿ FY ಆರ್ಟ್ಸ್ ತನಕ ಓದಿದೆ. ಆಮೇಲೆ ತಿರ್ಗಾ ಕುಮಟಾಕ್ಕೆ ಬಂದೆ, ಅಲ್ಲಿ BA ಮಾಡಿದೆ. ಬಾಲ್ಯ ತುಂಬ ಬಡತನದಲ್ಲಿ, ಮಾಮೂಲು ಅನ್ನೋದಕ್ಕಿಂತ ಅತ್ಯಂತ ಸಾಧಾರಣವಾಗಿ ಬದುಕು ಕಳೆದಿದೆ, ಅಷ್ಟೇ ಹೇಳಬಲ್ಲೆ. ಅವಾಗೆಲ್ಲ ಮಾಮೂಲಿಗಿಂತ ಕೆಳಗಡೆ ಅಂತ, ಸ್ವಲ್ಪ ಕೆಳಗಡೆ ಅಂದ್ರೂ ಕೂಡ ನಮ್ಗೆ ಒಂದು ಹಣದ ವಿಷಯ ಬಿಟ್ರೆ ಬಾಕಿ ಎಲ್ಲವೂ ತುಂಬಾ ಸಮೃದ್ಧವಾಗಿ ಸಿಕ್ತಿತ್ತು ಅಂತ ಅನ್ಕೋತೀನಿ ಅಲ್ವಾ? ಬದುಕು ಸಮೃದ್ಧ. ಆಗ ಅದನ್ನೆಲ್ಲ ನೋಡಿದ್ರೆ ಈಗೆಲ್ರು ಬಡವರು ಅಂತ ನಾನು ಅನ್ಕೋತೀನಿ ಮ್ಯಾಮ್. ಅಲ್ಲ, ಆ ವಿಷಯಕ್ಕೆ ಹೌದು ಹೌದು ಹೌದಲ್ವಾ? ಅದೇ ಅದೇ. ಯಾಕಂದ್ರೆ ಕುಟುಂಬ ಜೀವನ ಇರ್ಬೋದು ಅಥವಾ ಯಾವತ್ತು ನೋಡಿದ್ರು ಓದು, ಟ್ಯೂಷನು ಇತ್ಯಾದಿಗಳಲ್ಲೇ ಮಕ್ಕಳ ಬದುಕು ಕಳೆದು ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗೆ ನೋಡಿದ್ರೆ ನಮ್ಮ ಸಮೃದ್ಧವಾದ ಬದುಕು. ಶಾಲೆಗೆ ಹೋದಾಗ ಓದೋದು, ಮನೆಗೆ ಬಂದಾಗ ಆಡೋದು, ಮತ್ತೆ ತಿರ್ಗಾ ಶಾಲೆಗೆ ಹೋಗೋದು ಅಷ್ಟೇ. ಆ ರೀತಿ ಇತ್ತು. ಓಕೆ ಮ್ಯಾಮ್, ನಾನು ನಿಮ್ಮನ್ನು ತುಂಬ ದಿನದಿಂದ ಅಂದ್ರೂ ಎಷ್ಟು ದಿನದಿಂದ ನಿಮ್ಮ ಪರಿಚಯ ಇದೆನೋ ಅವತ್ತಿಂದ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ರೈಟ್ ನಾವು ಒಂದು ಪ್ಲೇಟಲ್ಲಿ ನಮ್ಗೆ ಇಷ್ಟವಾದದ್ದು ಎಲ್ಲ ತಿಂಡಿಗಳನ್ನಿಟ್ಟು ನೀನು ಯಾವ್ದು ಫಸ್ಟ್ ತಿಂತೀಯ ಅಂತ ಕೇಳ್ದಂಗೆ ಆಗ್ತದೆ. ಯಾಕಂದರೆ ಶಿಕ್ಷಣ ಒಂದು ಇಷ್ಟವಾದದ್ದು, ರಂಗಭೂಮಿ, ಬರವಣಿಗೆ, ಅನುವಾದ. ಹೇಗೆ ಮ್ಯಾಮ್ ಅದು ನಿಮ್ಮಷ್ಟಕ್ಕೆ ನೀವು ಅಷ್ಟೆಲ್ಲ ಫೀಲ್ಡಲ್ಲಿ ಕರೆಕ್ಟಾಗಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ, ಅದೆಲ್ಲ ತನ್ನಿಂತಾನೇ ಎದುರಿಗೆ ಬಂತು. ಅದನ್ನು ನಾನು ಸ್ವೀಕಾರ ಮಾಡಿದೆ. ಯಾವುದನ್ನು ನಾನು ಬಂದಾಗ ಸ್ವೀಕಾರ ಮಾಡಿದ್ನೋ ಅದರಿಂದಾಗಿ ಬಹುಶಃ ನಂಗೆ ಯಾವ ಟೆನ್ಷನ್ ಇಲ್ದೇನೆ ಎಲ್ಲವೂ ಮುಂದುವರಿತು ಅಂತ ಅನಿಸ್ತಾ ಇದೆ. ಇಲ್ದಿದ್ರೆ ಎಲ್ಲವೂ ಕೂಡ ಅಯ್ಯೋ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇದಕ್ಕೆ ಟೈಮ್ ಇಲ್ಲ, ಅದಕ್ಕೆ ಟೈಮ್ ಇಲ್ಲ, ಹಾಗೆ ಹೇಳುವಂತ ಪ್ರಮೇಯ ಬರಲಿಲ್ಲ. ಅಧ್ಯಾಪನದ ಸಂದರ್ಭದಲ್ಲಿ ಅಧ್ಯಾಪನ ಆಯ್ತು. ಬಿಡುವಿನ ವೇಳೆಯಲ್ಲಿ ಅಲ್ಪ ಸ್ವಲ್ಪ ಬರವಣಿಗೆ ಮಾಡಿದೆ. ಏನಂತ ಹೇಳ್ಕೊಡುವಂಥದ್ದೇನು ಬರವಣಿಗೆ ಮಾಡಲಿಲ್ಲ ಅಥವಾ ಅಂತ ಹೇಳ್ಕೊಡುವಂಥ ಅನುವಾದ ಏನು ಮಾಡಲಿಲ್ಲ, ಒಟ್ಟಿನಲ್ಲಿ ಮಾಡಿದ್ದೇನೆ. ಸ್ವಲ್ಪ ನನ್ನನ್ನು ರಂಗಭೂಮಿ ಕೂಡ ತೊಡಗಿಸಿಕೊಂಡಿದ್ದೇನೆ. ಅದು ಹೇಗೆ ಶುರು ಆಯಿತು ಮ್ಯಾಮ್ ನಿಮ್ಮ ರಂಗಪಯಣ? ನನ್ನ ರಂಗಪಯಣ ಶುರು ಆದದ್ದು ಮುಂಬೈಯಿಂದಲೇ ಅಂತ ಹೇಳ್ಬೋದು. ಯಾಕಂದರೆ ಊರಲ್ಲಿರುವಾಗ ಏನೋ ಸಣ್ಣ ಪುಟ್ಟ ಶಾಲೆ ಡ್ಯಾನ್ಸ್ ಮಾಡಿದ್ ಬಿಟ್ರೆ ಬೇರೆ ಏನಿರಲಿಲ್ಲ. ಮುಂಬೈಗೆ ಹೋದಾಗ ಏನಾಯಿತು ಅಂದರೆ, ನಾನು FI ಆರ್ಟ್ಸ್ನಲ್ಲಿ ಓದ್ತಾ ಇರುವಾಗ ಮಹರ್ಷಿ ದಯಾನಂದ ಕಾಲೇಜ್ ಪರೇಲ್ನಲ್ಲಿ ನಾನು ಡೇ ಕಾಲೇಜಲ್ಲಿದ್ದೆ. ಡೇ ಮತ್ತು ಈವ್ನಿಂಗ್ನವರು ಸೇರಿ ಒಂದು ಕನ್ನಡ ನಾಟಕ ಮಾಡುವ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ರು. ಯಾರು ಬರ್ದದ್ದು ಅಂತ ಗೊತ್ತಿಲ್ಲ. ಕಣ್ಣು ತೆರೆಯಿತು ಅಂತ ಒಂದು ನಾಟಕವನ್ನು ಅವರು ಮಾಡಿದ್ರು. ಮಾಡೋದ್ರಲ್ಲಿ ನಾನು ಹೇಳಿದೆ, ನಂಗೊಂದು ಸಣ್ಣ ರೋಲ್ ಕೊಡಿ ಸಾಕು, ದೊಡ್ಡ ರೋಲು ಇನ್ನೊಬ್ಬರಿಗೆ ಅಂತ. ಆಯಿತು ಅಂತ ಎಲ್ಲ ರಿಹರ್ಸಲ್ ಆಗುವಾಗ ದೊಡ್ಡ ರೋಲ್ ಮಾಡುವ ಪಾತ್ರಧಾರಿಣಿ ಈ ಕಡೆ ಮಂಗಳೂರಿಗೂ ಎಲ್ಲ ಬಂದವಳು. ಕಾರಣಾಂತರದಿಂದ ಹೋಗುವಾಗ ಲೇಟ್ ಆಯಿತು, ಅವಳು ಬರಲಿಲ್ಲ. ನಾಟಕದ ರಿಹರ್ಸಲ್ ಎಲ್ಲ ಮುಂದುವರಿತಾ ಇತ್ತು. ಹಾಲ್ ಕೂಡ ಬುಕ್ ಆಗಿಬಿಟ್ಟಿತ್ತು ಮಾಟುಂಗದಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ನನಗೆ ಮೇಜರ್ ರೋಲೇ ಮಾಡಬೇಕಾಯ್ತು. ಆಮೇಲೆ ಸಣ್ಣ ರೋಲನ್ನು ಅವಳು ಬಂದು ಹೇಗೋ ನಿಭಾಯಿಸ್ತಾಳೆ ಅಂತ ಆಯಿತು. ಸೊ ಆಗ ಹುಟ್ಟಿದ ಒಂದು ಹುಚ್ಚು ಅಂತ ಹೇಳ್ಬೋದು. ನಾಟಕ ಅಭಿನಯವನ್ನು ಹುಚ್ಚು ಅಂತಲೇ ಹೇಳ್ತೇವೆ.
ಆ ಒಂದು ಹುಚ್ಚು, ಅದು ಪಾಸಿಟಿವ್ ಹುಚ್ಚು ಅಂದ್ರೆ ನಾನೇ ನೆಗೆಟಿವ್ ಆಗಿ ಆ ಒಂದು ಏನಾಯ್ತು ಅಂದ್ರೆ ಅದು ಮುಂದುವರಿತು. ಕುಮಟಾ ಕಾಲೇಜಿಗೆ ಬಂದಾಗ ನಾನೇ ಹುಡುಕೊಂಡೋಗಿ ನಾಟಕ ಮಾಡುವ ಅಂತ ಪ್ರತಿ ಬಾರಿಯೂ ಒಂದು ಆನ್ಯುವಲ್ ಗ್ಯಾದರಿಂಗಿಗಂತೂ ಆಯ್ತಲ್ವಾ, ಕಾಲೇಜ್ ಡೇಗೆ ಅಲ್ಲಿ ಗ್ಯಾದರಿಂಗ್ ಅಂತ ಹೇಳೋದು, ಅದಕ್ಕಂತೂ ಮಾಡ್ತಿದ್ವಿ. ಆಮೇಲೆ ಮಧ್ಯೆ ಕೆಲವೊಮ್ಮೆ ಯೂನಿಯನ್ ಇನಾಗ್ರೇಷನ್ ಇರುವಾಗ ಆಗ್ಲೂ ಕೂಡ ಮಾಡಿದ್ದಿದೆ. ಒಟ್ಟಿನಲ್ಲಿ ಆಗೇನಾಗ್ತಿತ್ತು ಅಂದ್ರೆ ಹುಡುಗರು ಹುಡುಗಿಯರ ಪಾತ್ರ ಆಗ್ತಿದ್ರು. ಆದ್ರೆ ನಾನು ಸ್ವಲ್ಪ ಬಾಂಬೆಯಿಂದ ಬಂದದ್ರಿಂದ ನಾನು ನಾಟಕದಲ್ಲಿ ಹುಡುಗರ ಜೊತೆ ಹಾಗೆ ನಾನು ನಾಟಕ ಮಾಡುವ ಅಂತ ಹೇಳ್ತಿದ್ದೆ, ಭಾಗವಹಿಸಿದೆ. ಪ್ರತಿ ವರ್ಷವೂ ಅಲ್ಲಿ ಭಾಗವಹಿಸಿದ್ದಲ್ದೇನೆ ಅಂಕೋಲಾದಲ್ಲಿ ವಿಷ್ಣು ನಾಯಕರ ಅವ್ರು ನಾಟಕ ಮಾಡ್ತಾ ಇದ್ರು. ಆಗ ಕೆಲವೊಮ್ಮೆ ನಾನು ಅಲ್ಲಿ ಹೋಗಿ ಕೂಡ ನಾಟಕದಲ್ಲಿ ಭಾಗವಹಿಸಿದ್ದೆ. ಒಂದು 5-6 ದಿವಸದ ಶಿಬಿರದಲ್ಲ, ತಾಲೀಮನ್ನು ಮಾಡಿಕೊಂಡು ಅಲ್ಲೇ ನಾಟಕ ಮಾಡಿ ಬಂದದ್ದಿದೆ. ಧಾರವಾಡಕ್ಕೆ MAಗೆ ಧಾರವಾಡಕ್ಕೆ ಹೋದಾಗ ಅಲ್ಲಿ ನಿಜವಾಗ ಹಿಂದಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಯಾವ ನಾಟಕ ಚಟುವಟಿಕೆಗಳೆಲ್ಲ ಇರ್ತಿರ್ಲಿಲ್ಲ. ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲಿ ಬುದ್ಧನ ಹಿಂಗಿಮಿರಿಯವರ ತೀರ್ಪು ನಾಟಕವನ್ನ ಎಲ್ಲ ಇದ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರಿಗೊಂದು ಲೇಡಿ ರೋಲ್ ಸಿಗ್ಲಿಲ್ಲ, ಮೇರಿ ಮಗ್ದಲಿನ ಮಾಡೋದಕ್ಕೆ. ಆಗ ಏನಾಯ್ತು, ನಾನು ಆ ಗುಂಪಿನಲ್ಲಿ ಇದ್ದೆ. ಸೊ ಆಗ ಹೇಳಿದೆ ನಾನು ಮದ್ದು ಮಾಡ್ತೇನೆ ಅಂತ. ಸೊ ಅಲ್ಲಿ ಕೂಡ ಮಾಡಿದೆ. ಆ ನಂತರ 79ಕ್ಕೆ ನಾನು ಉಡುಪಿಗೆ ಪೂರ್ಣ ಪ್ರಜ್ಞಕ್ಕೆ ಬಂದೆ. ಪೂರ್ಣ ಪ್ರಜ್ಞಕ್ಕೆ ಬಂದಾಗ ಅಲ್ಲಿ ಉದ್ಯಾವರ ಮಾಧವಾಚಾರ್ಯರು 1980ರಲ್ಲಿ ನಮ್ಮ ಅದಮಾರು ಹಿರಿಯ ಸ್ವಾಮಿಗಳ 50ನೇ ಹುಟ್ಟುಹಬ್ಬಕ್ಕೆ ಒಂದು ನಾಟಕ ಅಂಧಯುಗವನ್ನ ಮಾಡಬೇಕು ಅಂತ, ಧರ್ಮವೀರ ಭಾರತಿಯವರ ಮತ್ತು ಹಿಂದಿ ಅಂತ ಕನ್ನಡಗ ಅನುವಾದ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವ್ರದ್ದು, ಅದನ್ನ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಾಗ ಆಗ ಗಾಂಧಾರಿಯಾಗಿ ನಾನು ಮೊದಲ ರಂಗ ಪ್ರವೇಶವನ್ನು ಉಡುಪಿಯಲ್ಲಿ ಮಾಡಿದ್ದು ಗಾಂಧಾರಿಯಾಗಿ. ಅದ್ರದ್ದೊಂದು 7-8 ಪ್ರಯೋಗ ಅಲ್ಲ 12 ಪ್ರಯೋಗಗಳಾಗಿವೆ ಬೇರೆ ಬೇರೆ ಕಡೆಯಲ್ಲಿ. ಜೋಕಿನ ರೂಪದಲ್ಲಿ ಹೇಳೋದಾದ್ರೆ ಆ 12 ಪ್ರಯೋಗಗಳಲ್ಲಿಯೂ ಕೂಡ ಗಾಂಧಾರಿ ನಾನೇ, ಧೃತರಾಷ್ಟ್ರ ಚೇಂಜ್ ಆಗಿರ್ಬೋದು. ಆ ರೀತಿಯಲ್ಲಿ ಇದಾಯ್ತು. ಆಮೇಲೆ ರಂಗಭೂಮಿಯ ನಾಟಕಗಳಲ್ಲೂ ಅಭಿನಯಿಸಿದೆ, ರಥಬೀದಿ ಗೆಳೆಯರ ನಾಟಕದಲ್ಲಿ ಅಭಿನಯಿಸಿದೆ. ಕಾಲೇಜ್ ಡೇ ಅಲ್ಲಿ ಕೆಲವೊಮ್ಮೆ ಅಂದ್ರೆ ಅಂತ ಅನಿವಾರ್ಯ ಇದ್ದಾಗ ಆಗ್ಲೂ ಅಭಿನಯಿಸಿದೆ. ಇಲ್ಲದಿರು ವಿದ್ಯಾರ್ಥಿಗಳೇ ಮಾಡ್ತಿದ್ರು. ಸೊ ಹೀಗೆ ರಂಗಪಯಣ ಮುಂದುವರಿತಾ ಹೋಯ್ತು. ಯಾವ್ದಾದ್ರು ನಾಟಕ ಬರ್ದಿದ್ದೀರಾ ಮ್ಯಾಮ್ ನೀವು? ನಾಟಕ ನಾನು ಬರ್ದದ್ದು ಅದು ಕೇವಲ ಏನ್ ಹೇಳ್ಬೇಕು ಅಂದ್ರೆ ಅನಿವಾರ್ಯವಾಗಿ ಬರ್ದದ್ದು. ಭಯೋತ್ಪಾದನಾ ವಿರೋಧಿ ಇದಾಗಿತ್ತಲ್ವಾ, ಕರ್ನಾಟಕ ಗೌರ್ಮೆಂಟ್ ಎಲ್ಲ ಕಡೆ ಮಾಡ್ಬೇಕು ಅಂತ ಹೇಳಿದಾಗ ಆಗ ವಿದ್ಯಾರ್ಥಿಗಳಿಗೋಸ್ಕರ ಒಂದು ನಾಟಕವನ್ನು ಬರ್ದೆ. ಆಮೇಲೆ ಮಹಿಳಾ ಜಾಗೃತಿಗೋಸ್ಕರ ವರದಕ್ಷಿಣೆ ವಿರೋಧಿ, ಅದೊಂದು ಮಕ್ಕಳಿಗೋಸ್ಕರ ಬರ್ದೆ. ಹಾಗೆ 1-2. ಆಮೇಲೆ ಆಕಾಶವಾಣಿಗೆ ಒಂದ್ಸಲ ಒಂದು ವ್ಯಾಮೋಹ ಅಂತ ಒಂದು ನಾಟಕ ಬರ್ದೆ. ಅದನ್ನ ಬಿಟ್ರೆ ನಾಟಕ ನಾನು ಬರ್ದಿಲ್ಲ. ಆಕಾಶವಾಣಿಗೆ ಒಂದು ಅನುವಾದ ಮಾಡ್ತಾ ಇದ್ದೇನೆ. ಅನುವಾದ ಕನಿಷ್ಠ ಒಂದು 10-12 ನಾಟಕ, ರಾಷ್ಟ್ರೀಯ ನಾಟಕಗಳನ್ನ ಅನುವಾದ ಮಾಡಿದೆ. ಅದ್ರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ ಮ್ಯಾಮ್, ಆನಂದ ಮಠ ನಾಟಕದಲ್ಲಿ ಶಾಂತಿ ರೋಲ್ ಅನ್ನ ನಾನು ಮಾಡಿದ್ದೆ. ಅವಾಗ ಶರ್ವೇಂದ್ರ ಸರ್ ಮಂಗಳೂರಲ್ಲಿ ಇದ್ರು, ಅವಾಗ ಕರೆದಿದ್ರು ನಮ್ಮನ್ನ. ನಮ್ಗೆ ಸೀಟ್ ಕೊಟ್ಟ ತಕ್ಷಣ ಅನುವಾದ ನಿಮ್ಮ ಹೆಸರು ನೋಡಿದ ತಕ್ಷಣ ಅದೊಂದೇನೋ ಒಂದು ಮತ್ತಷ್ಟು ನಮ್ದು ಅಂತ ನಮ್ಗೆ ಖಂಡಿತ ಅದೊಂದು 12 ನಾಟಕಗಳನ್ನ ನಾನು ಅನುವಾದ ಮಾಡಿದ್ದೇನೆ. ಓಕೆ ಮ್ಯಾಮ್, ಪುಸ್ತಕ ಎಷ್ಟು ಆಗಿದೆ ಮ್ಯಾಮ್ ಇದುವರೆಗೂ? ನನ್ನ ಪುಸ್ತಕದ ಒಂದು ಪ್ರಕಟಣೆಗಳು? ನನ್ನ ಪುಸ್ತಕದಲ್ಲಿ 3 ಕವನ ಸಂಕಲನ, 1 ಕಥಾ ಸಂಕಲನ, 1 ವೈಚಾರಿಕ ಬರಹದ ಪುಸ್ತಕ. ಇದು ನನ್ನ ಸ್ವಂತ ಕೃತಿಗಳು, ಸ್ವರಚಿತ. ಅದ್ರ ಬಿಟ್ಟರೆ ಅನುವಾದಗಳು ಸಾಕಷ್ಟು ಬಂದಿವೆ. ಮ್ಯಾಮ್, ಇದು ಅನುವಾದದ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಅದಲ್ಲದೆ ನೀವು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ನಿವೃತ್ತರಾಗಿದ್ರಿ, ಅದ್ರ ಜೊತೆ ಫ್ಯಾಮಿಲಿ, ಅದು ಹೇಗೆ ಮ್ಯಾಮ್ ಇದು ಬರೆಯೋದಕ್ಕೆ? ಕೆಲವೊಬ್ರೆಲ್ಲ ತಮ್ಮಷ್ಟಕ್ಕೆ ತಾವು ಅದು ಫುಲ್ ಟೈಮು ಬರೆಯೋದಕ್ಕಂತಾನೆ ಇಟ್ಕೊಂಡಿರ್ತಾರೆ. ಕಾಲೇಜ್ ಅಂದ್ರೆ ಅದನ್ನೇ ಮಾಡ್ತಾರೆ. ಅದು ಹೇಗೆ ನೀವು ಸೈಮಲ್ಟೇನಿಯಸ್ಲಿ ಎಲ್ಲವನ್ನೂ ಮೇಂಟೈನ್ ಮಾಡ್ತಿದ್ರಿ? ಅದನ್ನ ನಾನು ಹೇಗೆ ಬಿಡಿಸಿ ಹೇಳೋದು ಅಂತ ಹೇಳಬೇಕು. ಯಾಕಂತಂದ್ರೆ ಇಲ್ಲ, ಇನ್ ಕೆಲವೊಬ್ರು ಏನೋ ಕಾಲೇಜಲ್ಲಿ ಹೋಗ್ತಿರೋರ್ಗೆ ಬರಿಬೇಕು ಅಂತ ಆಸಕ್ತಿ ಇರುತ್ತೆ, ಅಥವಾ ಬರಿಬೇಕು ಅಂತಿದ್ದವ್ರಿಗೆ ಇನ್ನೊಂದೇನೋ ಮಾಡ್ಬೇಕು ಅಂತ ಆಸಕ್ತಿ ಇರುತ್ತೆ. ಕಾಲೇಜಿನ ಮಧ್ಯದಲ್ಲಿಯೇ
ಯಾಕಂದ್ರೆ ಕಾಲೇಜಿನಲ್ಲಿ ಬರೀಲಿಕ್ಕೆ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಬಿಡುವಿನಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಆರಂಭದಲ್ಲಿ ನಾನು ಕವಿತೆಯನ್ನು ಬರಿತಿದ್ದೆ. ಆ ಈಗಲೂ ಕೂಡ ಬರಿತಿದ್ದೆ ಹೇಳೋದು ಭೂತಕಾಲದಲ್ಲಿ ಸೇರಿಸೋದಿಲ್ಲ ನಾನು. ಯಾಕಂದ್ರೆ ನನ್ನ ಇತ್ತೀಚಿನ ಕವನಗಳನ್ನು ನಾನು ಈಗ ನೀವು ಕೇಳಿದ್ರೆ ನಾನು ಓದ್ಲಿಕ್ಕೆ ಇಷ್ಟ. ಆ ರೀತಿಯಲ್ಲಿ ನಾನು ಕವನಗಳನ್ನು ಬರಿತಾ ಇದ್ದೆ. ಆಮೇಲೆ ಮಧ್ಯೆ ಮಧ್ಯೆ ಕಥೆಗಳನ್ನು ಕೂಡ ಆಗ ಬರೀತಾ ಇದ್ದೆ. ಈಗ ಅದು ಅನಿವಾರ್ಯ ಕಾರಣದಿಂದ ಬಿಟ್ಟೋಯ್ತು. ಅಂದ್ರೆ ಅನುವಾದದಲ್ಲಿ ತೊಡಗಿಕೊಂಡದ್ರಿಂದ ಕಥೆ ಆಗ್ಲಿಲ್ಲ. ಆದ್ರೆ ಕವಿತೆ ಮಾತ್ರ ಬರಿತಾ ಇದ್ದೇನೆ. ಮತ್ತ ಕವಿತೆಯ ಅನುವಾದ ಕೂಡ ಬಾರಿ ಚುರುಕಾಗಿ ನಡೀತಾ ಉಂಟು ಕೆಲವೊಂದು ಸಂದರ್ಭದಲ್ಲಿ. ಅದೆಲ್ಲ ಆಗ್ತಾ ಇದ್ದೆ. ಇದು ಹೇಗೆ ಮಾಡ್ಕೊಂಡೆ ಅಂದ್ರೆ ಬಹುಶಃ ನಾನು ನನಗೋಸ್ಕರ ಅದನ್ನು ಬಿಡುವು ಮಾಡ್ಕೊಂಡಿದ್ದೇನೆ. ಅಥವಾ ಅಂಥ ಒಂದು ಬರೆಯಲೇಬೇಕಾದ ಅನಿವಾರ್ಯತೆ ಆ ತುರ್ತು ಬಂದಾಗ ನನ್ನ ಎಲ್ಲ ಮಾಡ್ಬೇಕಾದ ಕೆಲಸವನ್ನು ಬದಿಗಿಟ್ಟಿರ್ಬೋದು. ಒಟ್ಟಿನ ಬರೀಬೇಕು ಅನ್ನೋ ತುಡಿತ ಇದೆಯಲ್ವಾ, ಆ ತುಡಿತ ಬಂದಾಗ ಸಮಯ ತನ್ನಿಂತಾನೇ ಬಂದು ಬಿಡ್ತದೆ. ಈಗ ಇಲ್ಲಿಗೆ ಬರದೇ ಇದ್ದಿದ್ರೆ ನಾನು ಮನೇಲಿ ಇನ್ನೇನು ಮಾಡ್ತಾ ಇರ್ತಿದ್ದೆ. ಇಲ್ಲಿಗೆ ಬಂದ್ನಲ್ವಾ, ಹಾಗೆ ಅದು ಕವಿತೆ ಬರೆಯೋದಾಗ್ಲಿ ಅಥವಾ ಇನ್ಯಾವುದೇ ಬರವಣಿಗೆ ಆಗ್ಲಿ ಅಥವಾ ನನಗೆ ಬೇಕಾದ ಏನೇ ಕೆಲಸ ಇರ್ಬೋದು, ನನಗೆ ಬೇಕು ಅದು ಅನಿವಾರ್ಯ ಅಂದಾಗ ಸಮಯ ತನ್ನಿಂತಾನೇ ಕೂಡಿ ಬರ್ತದೆ. ಮ್ಯಾಮ್, ಆ ಟೈಮ್ ಇದ್ದು ನೀವು ರಂಗಭೂಮಿ ನೋಡಿದಿರಿ, ಆ ಟೈಮಿನ ನಾಟಕಗಳನ್ನು ನೋಡಿದಿರಿ, ಈಗನು ಈ ತರ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಮತ್ತೆ ನಾನು ರಂಗಭೂಮಿಗೆ ಹೋಗ್ಬೇಕು ಅಂತಂದ್ರೆ, ಯಾಕಂದ್ರೆ ಅದು ನೀವು ಹೇಳ್ದಂಗೆ ಅದೊಂದು ಹುಚ್ಚು ನಮಗೆಲ್ಲ ಚಟ ಅಂತಾನು ಹೇಳ್ಬೋದು. ಏನ್ ಹೇಳಿದ್ರು ರಂಗಭೂಮಿ ಒಂದು ವಿಷಯ ಸಿಕ್ಕರೆ ಬೇರೆ ಮಾತು ನಮಗ್ ಮಾತೆ ಅನ್ಸೋದಿಲ್ಲ. ಇಲ್ಲ, ಆಗ್ಲೂ ಕೂಡ ಈ ನಂಗೇನು ವ್ಯತ್ಯಾಸ ತುಂಬಾ ಪರಿವರ್ತನೆ ಆಗಿದೆ. ಆಗೆಲ್ಲ ಒತ್ತಾಯ ಮಾಡಿ ಹುಡುಗಿಯರನ್ನ ಕರ್ಕೊ ಬರ್ಬೇಕಾಗಿತ್ತು. ಈಗ ರಂಗಭೂಮಿಯಲ್ಲಿ ಆ ಹುಡುಗಿಯರು ತೊಡಗಿಸಿಕೊಳ್ಳೋದು ನೋಡಿ ಭಾರಿ ಖುಷಿ ಆಗ್ತದೆ ನನಗೆ. ನಾನು ಒಂದು ಸ್ವಂತ ಹೇಳಿಬಿಟ್ಟೆ, ನೀವು ಇಲ್ಲೆಲ್ಲ ಹೀಗೆ ಹಕ್ಕಿಗಳಾಗೆ ಚಿಲಿಪಿಲಿ ಗುಡ್ತಾ ಇದ್ದೀರಲ್ವ, ಇದನ್ನ ನೋಡುದೇ ನಂಗೊಂದು ಸಂಭ್ರಮ ಅಂತ ಹೇಳಿದೆ. ಯಾಕಂದ್ರೆ ಆಗಿಲ್ಲ. ಆಗ ಒಂದು ನಾಟಕ ಮಾಡುವಾಗ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಅದರಲ್ಲಿ ನನ್ನದು ರಾಣಿ ಶೀಲವತಿಯ ಪಾತ್ರ. ಅದಕ್ಕೆ ಸೇವಕಿಯ ಪಾತ್ರಕ್ಕೆ ನಾನು ಹುಡುಕಿದ್ದೆ ಅಷ್ಟೇ ದೊಡ್ಡದಲ್ಲ. ಡೈರೆಕ್ಟರ್ ಉದ್ಯಾವರ ಮಾಧವಾಚಾರ್ಯರು ಹುಡುಕಿದ್ದಿದೆಯಲ್ವಾ, ಅದು 2 ರೋಲಿಗೆ ಹುಡುಕಿದ್ರು ಮೊದಲು. ಯಾಕಂದ್ರೆ ನಾನು ಹೇಳಿದೆ ನನ್ನ ಕೆಲವು ಮಿತಿಗಳಿರೋದ್ರಿಂದ ನನಗೆ ರಾಣಿ ಶೀಲವತಿ ಬೇಡ, ನಾನು ದಾಸಿ ಮಾಡ್ತೇನೆ ಅಂತ. ಕೊನೆಗೆ ನಾನೇ ಮಾಡಬೇಕಾದ ಪ್ರಸಂಗ ಬಂತು. ಅದು ಆ ಟೈಮಿಗೂ ಹಾಗೆ ಎಷ್ಟೊಂದು ಅವರು ಇದು ಮಾಡಿದ್ದಾರೆ, ಹುಡುಕಾಡಿದ್ದಾರೆ, ಯಾರನ್ನೆಲ್ಲ ಕೇಳಿದ್ದಾರೆ. ಕೊನೆಗೆ ಒಂದ್ಸರ ಅಂತ ಬೇಜಾರಾಗಿ ಹೇಳಿದ್ರು, ಇನ್ಯಾರನ್ನೂ ಕೇಳೋದಿಲ್ಲ, ನೀವು ರಾಣಿ ಶೀಲವತಿ ಮಾಡಿ ನನ್ನ ಹೆಂಡತಿ ಹತ್ರ ದಾಸಿ ಮಾಡಿಸ್ತೇನೆ ಅಂತ ಹೇಳಿ. ಅವರ ರಂಗಭೂಮಿಯ ಕಮಿಟ್ಮೆಂಟ್ ಅಂತೂ ಇದೇ ಮಾತನ್ನ ನಾನು ಹೋಗಿ ಒಂದು ಸೆಕೆಂಡ್ BCom ಕ್ಲಾಸ್ ಅಲ್ಲಿ ಹೇಳಿದೆ. ಕ್ಲಾಸ್ ಆದ ನಂತರ ಎಲ್ಲೋ ಒಂದು ಬಿಡುವಿನಲ್ಲಿ ಹೀಗೆ ಆಯ್ತು, ಇವತ್ತಿನ ಹೀಗೆಲ್ಲ ಆಯ್ತು ಅಂತ. ಆಗ ಒಬ್ಬಳು ಹುಡುಗಿ ಎದ್ದು ನಿಂತು ಹೇಳಿದ್ಲು, ಮೇಡಮ್ ನೀವು ಇರ್ತೀರಿ ಅಲ್ಲಿ ಅಂತ ಆದ್ರೆ ನಾನು ಬರ್ತೇನೆ, ಆದ್ರೂ ನಾನು ಅಮ್ಮನ ಹತ್ರ ಕೇಳಿ ಬರ್ತೇನೆ ಅಂತ. ಆಯ್ತು, ಕೇಳಿ ಬಾ, ಪಾಸಿಟಿವ್ ಆಗಿರ್ಲಿ ನಿನ್ನ ಆನ್ಸರ್ ಅಂತ ಹೇಳಿದ್ದೆ. ಪಾಪ ಬಂದು ಹೇಳಿದ್ಲು, ಅವಳು ಮಾಡಿದ್ಲು ಆ ನಾಟಕ. ಅದೇ ನೀವು ಮುಂಬೈಯಲ್ಲಿ ಇದ್ರಲ್ಲ ಮ್ಯಾಮ್, ಅವಾಗ ನಾಟಕಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದಾನೆ ಅಂತ ಹೇಳಿದ್ರಲ್ಲ, ಅಲ್ಲಿ ಅಮ್ಮ ಅಪ್ಪ ನಿಮ್ ತಂದೆ ತಾಯಿ ಹೇಗೆ? ಇಲ್ಲ, ನಮ್ ತಂದೆ ತಾಯಿ ಅಲ್ಲಿ ಇರ್ಲಿಲ್ಲ, ನನ್ನ ಅಣ್ಣ ಅತ್ತಿಗೆ ಮಾತ್ರ. ಅದೇ ಮನೆಯವರು, ನಿಮ್ಮ ಇದು ಅಂದ್ರೆ ಕಾಲೇಜಿನ ಒಂದು ಭಾಗ ಅಂತ. ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳು ನಾವು ಹೇಗೆ ಭಾಗವಹಿಸ್ತೇವಲ್ವ, ಹಾಗೆ ಅಣ್ಣನ ಹತ್ರ ಹೇಳಿದೆ, ಇದು ಅನಿವಾರ್ಯ, ನಾನೇ ಹೋಗ್ತಾ ಇದ್ದೇನೆ ನನ್ನ ಖುಷಿಗಾಗಿ ಅಲ್ಲ, ಇದು ಕಾಲೇಜಿನ ಅನಿವಾರ್ಯ, ಮಾಸ್ಟರ್ ಹೇಳಿದ್ದಾರೆ ಮಾಡ್ಲೇಬೇಕಂತ ಅಂತ ಹಾಗೆ ಭಾಗವಹಿಸಿದೆ. ಅಲ್ಲಿ ಲೈಫ್ ಸ್ಟೈಲಿಗೆ ಸಡನ್ ಆಗಿ ನೀವು ಇಲ್ಲಿ ಬಂದ ತಕ್ಷಣ ಸ್ಲೋ ಅನಿಸಕ್ ಸ್ಟಾರ್ಟ್ ಅಲ್ವಾ? ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಮುಂಬೈ ಲೈಫಿಗೆ ಬಂದ್ಬಿಟ್ಟು ನಾವು ಧಾರವಾಡಕ್ಕೆ, ನನ್ಗೆ ಉಡುಪಿಗೆ ಇತ್ತೀಚೆಗೆ ಬಂದದ್ ಬಿಟ್ರೆ ಧಾರವಾಡಕ್ಕೆ ಬಂದ ತಕ್ಷಣ ಯಾಕೆ ಜನ ಕೂಡ ಸ್ಲೋ ನಡೀತಾರೆ ಅಂತ ಅನ್ಸುತ್ತೆ ನನಗೆ. ಎಲ್ಲ ಈಗ ರಂಗ ಚಟುವಟಿಕೆಗಳಲ್ಲಿ ಜನರು ತೊಡಗಿಕೊಳ್ಳೋದ್ರಲ್ಲೇ ಎಲ್ಲ ವಿಷಯದಲ್ಲೂ ನನ್ಗೆ ಯಾಕೆ ಇವರು ಮುಜುಗರ ಮಾಡ್ತಾರೆ, ಯಾಕೆ ಬರೋದಿಲ್ಲ, ನಾನು ಕರೆದ್ರು ಯಾಕೆ ಬರೋದಿಲ್ಲ ಅಂತ ಒಬ್ಬಿಬ್ಬರು ನಾನಿದ್ದೇನೆ ಅನ್ನೋ ಕಾರಣಕ್ಕೆ ಬಂದಿದ್ರು ಅಲ್ಲಿಯೂ ಕೂಡ ಕುಮಟಾದಲ್ಲಿ. ಅದು ಬಿಟ್ರೆ ಎಲ್ಲರೂ ಇಲ್ಲ, ಬೈತಾರೆ ಮನೆಯಲ್ಲಿ, ಬೇಡ ಹೇಳ್ತಾರೆ, ಇಂಥದ್ದೇ ಮಾಡ್ಕೋತ ತಿರ್ಗು ನೀನು, ಹಿಂಗ್ ಕಾಲೇಜು ಬೇಡ ಎಂಥದ್ದು ಬೇಡ ಹೇಳ್ತಿದ್ರು. ಹಾಗೆಲ್ಲ ಹೇಳಿ ತುಂಬಾ ಅಂತ ವಾತಾವರಣ ಇತ್ತು. ಈಗ ಬದಲಾಗಿದೆ.
ಎಸ್ ಮ್ಯಾಮ್. ಮತ್ತೆ ಈಗ ಉದ್ಯೋಗದ ವಿಷಯಕ್ಕೆ ನಾವು ಬಂದ್ರೆ ಪೂರ್ಣ ಪ್ರಜ್ಞದಲ್ಲಿ ನೀವಿದ್ರಿ, ಅಲ್ಲಿ ಹಿಂದಿ ಸಬ್ಜೆಕ್ಟ್ ಆಗ್ತಿತ್ತು. ಸೊ ಅಲ್ಲಿ ಸ್ಟೂಡೆಂಟ್ಸ್ ನಿಮ್ಮನ್ನ ಅಂದ್ರೆ ಆಸ್ ಅ ಟೀಚರ್ ಅಂದ್ರೆ ಹಿಂದಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ರ, ಅದು ಬಿಟ್ಟು ಬೇರೆ ಬೇರೆ ವಿಷಯಕ್ಕೂ ನಿಮ್ಮನ್ನ ಅಪ್ರೋಚ್ ಮಾಡ್ತಿದ್ರ? ಇಲ್ಲ, ನಾನು ಕಲಿಸೋದು ಹಿಂದಿ ಆಗಿದ್ರು ಕೂಡ ನಾನು ಮ್ಯಾಗಝೀನ್ ಕಮಿಟಿ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಅಥವಾ ಬರವಣಿಗೆ ವಿಷಯದಲ್ಲಿ ವಾಲ್ ಮ್ಯಾಗಝೀನ್ ಎಲ್ಲ ಇದೆಲ್ಲದರಲ್ಲಿ ನನ್ನನ್ನು ತೊಡಗಿಸಿಕೊಂಡದ್ರಿಂದ ನಾನು ಕ್ಲಾಸ್ ರೂಮಿನ ಒಳಗೆ ಹಿಂದಿ, ಕ್ಲಾಸ್ನ ಹೊರಗೆ ಕನ್ನಡ. ಯಾಕೆಂದ್ರೆ ಈ ಭಾಗ ನನ್ನದು ಕನ್ನಡ, ಈ ಭಾಗ ಹಿಂದಿ. ಎಸ್ ಮ್ಯಾಮ್, ಈ ವಿಷಯದ ಬಗ್ಗೆ ನಾವು ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಮುಂದುವರಿಸೋಣ. ನೋಡ್ತಾ ಇರಿ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಮೇಡಮ್. ಮತ್ತೆ ನಾವು ರಂಗಭೂಮಿದ ಮಾತಾಡ್ತಿದ್ವಿ. ರಂಗಭೂಮಿ ಅಂದ ತಕ್ಷಣ ನಾವು ಕಿರುಚಿತ್ರಗಳು, ಚಲನಚಿತ್ರಗಳು ಅಂತ ಒಂದು 2ನೇ ಸ್ಟೆಪ್ 3ನೇ ಸ್ಟೆಪ್ ಅಂತ ಅನ್ಕೋತಿ. ಮೊದಲೇ ಮಾತು ನನಗೆ ಅದೊಂದು ಅರ್ಧಕ್ಕೆ ಕ್ವಶನ್ ಬಿಟ್ಟೆ, ಬಟ್ ಕಂಟಿನ್ಯೂ ಮಾಡೋದಾದ್ರೆ ರಂಗಭೂಮಿ ಒಂದು ಸಿನಿಮಾ ಅಥವಾ ಸೀರಿಯಲ್ಗೆ ಒಂದು ಏಣಿ ಹೌದಾ ಅಲ್ವಾ? ಉಪಯೋಗಿಸ್ಕೊಂಡ್ರಿ ಏಣಿ. ಕೆಲವರು ಇದರಲ್ಲೇ ತೃಪ್ತಿ ಪಡುವವರಿದ್ದಾರೆ, ಅದು ಬೇಡ ಅಂತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಅದನ್ನು ಏಣಿಗಳಾಗಿಯೇ ಬಳಸ್ಕೊತಾ ಇದ್ದಾರೆ ಅಂತ ಅಲ್ವಾ? ಹೌದು, ಹೆಚ್ಚಿನವರ ರಂಗಭೂಮಿಯಿಂದ. ಆದ್ರೂ ಇದರ ಒಲವನ್ನ ಇಟ್ಕೊಂಡವರಿದ್ದಾರೆ. ಯಾವುದೋ ಒಂದು ಎಲ್ಲಾ ಸೀರಿಯಲ್ಲು ಸಿನಿಮಾಗಳ ಮಧ್ಯೆ ಎಲ್ಲೋ ಬ್ರೇಕ್ ತಗೊಂಡು ಪುನಃ ರಂಗಭೂಮಿಗೆ ಬಂದು ಹೌದು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ನೀವು ಎಷ್ಟು ಕಿರುಚಿತ್ರಗಳಾಗ್ಲಿ ಅಥವಾ ಚಲನಚಿತ್ರಗಳಲ್ಲಿ ಏನಾದರೂ ಅಭಿನಯಿಸಿದ್ರಮ್ಮ? ಎಲ್ಲ ಸೇರಿ ಒಂದು 7-8 ಮಾಡಿರ್ಬೋದು. ಯಾವುದು? ಗುಡ್ಡದ ಭೂತ. ಹೌದಾ? ಗಡ್ಡದ ಭೂತ ಮೊದಲನೇದಲ್ಲ, ಅದಕ್ಕಿಂತ ಮೊದಲು ಒಂದು ರೂಪಾಂತರ ತಂಡ ಅಂತ ಒಂದು ಬೆಂಗಳೂರಿಂದ ಬಂದಿತ್ತು. ಅವ್ರೇನ್ ಮಾಡಿದ್ರು ಅಂದ್ರೆ ಈ ಸಣ್ಣ ಕಥೆಗಳನ್ನ ಇಟ್ಕೊಂಡು ಆ ಸಣ್ಣ ಕಥೆಗಳ ಮೇಲೆ ಒಂದು 13 ಎಪಿಸೋಡ್ ಮಾಡಿದ್ರು. ಅದ್ರಲ್ಲಿ ನಾನು ಅಭಿನಯಿಸಿದ್ದು ಯಶವಂತ ಚಿತ್ತಾಲ್ರ ಅಬೋಲಿನ. ಅದರಲ್ಲಿ ಒಂದು ಮನ್ವೇಲನ ಹೆಂಡತಿಯ ಪಾಠ ನಾನು ಮಾಡಿದ್ದೆ. ಆ ನಂತರ ಅದು ಬ್ರೇಕ್ ಸಿಕ್ಕಿದೆ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಂದ್ರೆ ನಾನು ವಾದಿರಾಜ ರೋಡಲ್ಲಿ ನಮ್ಮ ಮನೆ ಇತ್ತು. ರಥಬೀದಿಯಿಂದ ಈ ಕಡೆ ಬರುವಾಗ ಕೆಲವರು ಹೆಂಗಸರಲ್ಲೂ ಮನೆಯಲ್ಲಿ ಆಡ್ಕೋದು ತುಳುನಲ್ಲಿ ಹೇಳ್ತಾ ಇದ್ರು, ಕೋರಿಗೆ ಬಾರು ಪಾರ್ದಿನ ರಾರ. ಈ ಕೋಳಿಗೆ ಭತ್ತ ಹಾಕ್ತಾ ಇದ್ರಲ್ವಾ, ಅವ್ರು ಇವರೇನೆ. ಒಂದು ಸಂಭ್ರಮವನ್ನು ನಾನು ಅನುಭವಿಸಿದ್ದೇನೆ. ಅದಾದ ನಂತರ ಬೇರೆ ಬೇರೆ ಯಾವ್ಯಾವ್ದು ಮಾಡಿದ್ದೇನೆ. ಒಂದು ಅಂತ ಒಂದು ತುಳು ಫಿಲ್ಮ್ ತುಳು ಮ್ಯಾಮ್. ಹೇಗೆ ನೀವು ಕುಮಟಾದಲ್ಲಿ? ಇಲ್ಲ, ನಂಗೆ ಬರೋದಿಲ್ಲ ಈಗಲೂ ಅಲ್ವಾ? ಅದೇ ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತೇನೆ ಅಷ್ಟೇ ಅಲ್ವಾ? ಹೇಳಿದ್ದು ಅರ್ಥ ಆಗ್ತದೆ, ಹೇಳಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇ ಕುಮಟಾದಲ್ಲಿ ಮತ್ತೊಂಚೂರು ಕನ್ನಡ ಬೇರೆ, ಕುಂದಾಪುರಕ್ಕಿಂತ ಸ್ವಲ್ಪ ಭಿನ್ನವಾದದ್ದು. ಇಲ್ಲಿ ಉಡುಪಿಗೆ ಅಂದ್ರೆ ನೀವು ಕಾಲೇಜಲ್ಲಿ ಜಾಬ್ ಸಿಕ್ಕ ಮೇಲೆ ಬಂದದ್ದು. ಈಗ ಇದೇ ಊರು ನಮ್ಮೂರಾಗಿದೆ. ಅದೇ ಎಲ್ರಿಗೂ ಒಂದು ಜೀವನವನ್ನು ಕೊಟ್ಟ ಊರು ಅಂತ ಹೇಳ್ಬೇಕು. ಖಂಡಿತವಾಗಿ ಇದೊಂದು ಜೀವನಾಡಿ. ನಾನ್ ನಿಮ್ದು ಫಸ್ಟ್ ಅಂದ್ರೆ ನಾನು ಇತ್ತೀಚೆಗೆ ಬಂದದ್ದು ಉಡುಪಿಗೆ. ಯಶೋಧೆಯಲ್ಲಿ ನಾನು ಫಸ್ಟ್ ನೋಡಿದ್ದೆ. ಅವಾಗ ಯಾರು ಏನೋ ಕಲ್ಪನೆ ಇಲ್ಲ, ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಇವರು, ಯಾರು. ಆಮೇಲೆ ಮದ್ವೆ ಬಣ್ಣರಿಂದ ಎಲ್ಲಾ ಕಡೆ ಹೆಸರು ಕೇಳ್ತಿದ್ದೆ, ಬಟ್ ಇವ್ರೇ ಅವರು ಅಂತ ಗೊತ್ತಾದಾಗ ತುಂಬಾ ಒಳ್ಳೆ. ಯಶೋಧೆಯಲ್ಲಿ ಮಾಡಿದ್ದೆ. ಯಶೋಧೆಯಲ್ಲಿ ಚಲನಚಿತ್ರ ಯಾವ್ದಾದ್ರು ಯಾವ್ದೋ ತುಳು ಫಿಲ್ಮ್ ನೋಡಿ, ಮರೆತು ಹೋಗೋಷ್ಟು ಮಾಡಿದೀರಾ. ನಾವೆಲ್ಲೋ ಅಲ್ಲಿ ಒಂದು ಮಾಡಿದೀವಿ ಅಂತ ಹೇಳ್ಕೊಂಡು ಮಾಡಿದ್ದೇನೆ. ಮ್ಯಾಮ್, ಇದು ನೀವು ಒಂದ್ಸರಿ ನಾನು ಮಾತಾಡುವಾಗ ಹೇಳ್ತಿದ್ರಿ ಸುಷ್ಮಾ ಸ್ವರಾಜ್ ಅವ್ರ ಜೊತೆ ನೀವು, ಅದೊಂದು ನಮ್ಮ ವೀಕ್ಷಕರಿಗೆ ನೀವು ಹೇಳಲೇಬೇಕಾಗಿರೋ ಒಂದು. ಅದೊಂದು ವಿಶ್ವ ಹಿಂದಿ ಸಮ್ಮೇಳನ 2017ರಲ್ಲಿ ಮಾರಿಷಸ್ ನಲ್ಲಿ
ವಿಶ್ವ ಸಮ್ಮೇಳನ ಆದಾಗ ನಾನು ಮತ್ತು ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ನಾವು ಕರ್ನಾಟಕದ ಪ್ರತಿನಿಧಿಗಳಾಗಿ ಹೋಗಿದ್ವಿ. ಏನಿತ್ತು ಮಾಮ ಅಲ್ಲಿ ಹಿಂದಿ ಸಮ್ಮೇಳನ ಇತ್ತು, ಸಾಹಿತ್ಯ ಸಮ್ಮೇಳನ ಇರಲಿಲ್ಲ. ಪ್ರತಿ ವರ್ಷವೂ ಹಿಂದಿ ಸಮ್ಮೇಳನ ಅಂದ ತಕ್ಷಣ ಸಾಹಿತ್ಯ ಸಮ್ಮೇಳನ ಇರ್ತಿತ್ತು. ಅದಕ್ಕೆ ಸುಷ್ಮಾ ಅವರು ಹೇಳಿದ್ರು, ಸುಷ್ಮಾಜಿ ಅವರು ಹೇಳಿದ್ರು, ಹೇಗೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಆದಾನ ಪ್ರದಾನ, ಕೊಡುಕೊಳ್ಳುವಿಕೆ ರೀತಿಯಲ್ಲಿ ಆಗಬೇಕು ಅಂತ, ಆ ರೀತಿಯಲ್ಲಿ ಬಿಂಬಿಸುವ ಒಂದು ಇದರಲ್ಲಿ ನಾವೆಲ್ಲ ಭಾಗಿಗಳಾಗಿ. ಎಷ್ಟು ಜನ ಇದ್ರು ಮಾಮಲ್ಲಿ? ತುಂಬಾ ಜನ ಇತ್ತು. ಅಲ್ಲ ಅಂದ್ರೆ ಒಂದು ರಾಜ್ಯದಿಂದ ಅಲ್ಲ, ಇಬ್ಬಿಬ್ರಾಗಿ ಇಡೀ ಎಲ್ಲ ಕರ್ನಾಟಕದಿಂದ ನೀವು ಮತ್ತೆ ನಾವಿಬ್ರು ಸರ್ಕಾರದಿಂದ ಆಯ್ಕೆಯಾದವರು, ಮತ್ತೊಂದಿಬ್ಬರು ಮೂವರು ಬೇರೆ ಬೇರೆ ರಂಗದಿಂದ ಹೋಗಿದ್ರು. ಕನ್ನಡದವ್ರು ಇದ್ರು 4-5 ಜನ. ಆಮೇಲೆ ಬೇರೆ ಎಲ್ಲ ಸ್ಟೇಟ್ಸ್ ನಿಂದ ಬಂದಿದ್ರು. ಒಂದು ಒಳ್ಳೆ ಮತ್ತೆ ನಮಗೂ ಖುಷಿ ಆಗ್ತದೆ. ಅಲ್ಲಿ ಕೂಡ ಒಂದು ಹಿಂದಿಯ ವಾತಾವರಣ, ಅದಕ್ಕಿಂತ ಹೆಚ್ಚಾಗಿ ಭಾರತೀಯ ವಾತಾವರಣ, ಅದು ಖುಷಿ ಆಯಿತು. ಹೋದ ದಿವಸವೇ ನಮಗೆ ಸಂಜೆ ನಮಾಮಿ ಗಂಗೆ, ಗಂಗಾರತಿಯ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಗೆ ಒಬ್ರು ಊಟ ಕೊಡಿಸಿದ್ರು. ಇಲ್ಲಿಯದೇ ವಾತಾವರಣ ಎಲ್ಲವೂ ಕೂಡ ಅಲ್ವಾ. ಇಲ್ಲಿ ಅವ್ರು ಹೋಗಿ ಅಲ್ಲಿ ಇಳಿದು ಸ್ಲೇವ್ಸ್ ಆಗಿ ತಕೊಂಡು ಹೋಗಿದ್ರಲ್ವಾ, ಅವರಲ್ಲಿ ಇಳಿದ ಜಾಗ ಅದೆಲ್ಲವನ್ನ ನಮಗ್ ತೋರಿಸಿದ್ರು. ತುಂಬಾ ಹಿಂದಿ ಅಂದ್ರೆ ಹಿಂದಿ ಭಾಷೆ ಬರೆದವರಿಗೆ ಜೀವನದಲ್ಲಿ ಒಂದು ಏನ್ ಕಳ್ಕೊಂಡಿದಾರಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಒಂದು ಸ್ವೀಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಹಿಂದಿ ಹೇಗೆ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತು? ಬಹುಶಃ ಮುಂಬೈಯಲ್ಲಿ ಇದ್ದದ್ರಿಂದ. ನಾನು ಮರಾಠಿಗಿಂತ ಹೆಚ್ಚು ಹಿಂದಿಯೇ ಮಾತಾಡ್ತಾ ಇದ್ದೆ. ಮರಾಠಿನೂ ಬರುತ್ತೆ? ಇಲ್ಲ, ಮರ್ತೋಗಿದೆ, ಅಷ್ಟು ಬರ್ತಿರ್ಲಿಲ್ಲ. ಮುಂಬೈಯಲ್ಲಿದ್ರೆ ಆಟೋಮೆಟಿಕ್. ಆದ್ರೆ ಹಿಂದಿ ನಮ್ಮ ಏರಿಯಾದಲ್ಲೆಲ್ಲ ಹಿಂದಿಯೇ ಮಾತಾಡ್ತಿದ್ರು. ಅದರಲ್ಲೂ ನಾವು ದಕ್ಷಿಣದವರು ಅಂದ ತಕ್ಷಣ ನಮ್ಮ ಹತ್ರ ಹಿಂದಿ ಮಾತಾಡೋದೇ ಜಾಸ್ತಿ ಇತ್ತು. ಬಹುಶಃ ಅದೇ ಸೆಲೆಯಿಂದಾಗಿ ನಾನು ಕರ್ನಾಟಕ ಇದು ಕುಮಟಾ ಕಾಲೇಜಿಗೆ ಬಂದಾಗ BA ಅಲ್ಲಿ ಹಿಂದಿ ಮೇಜರ್ ತಗೊಂಡೆ. ಹಿಂದಿ ಮೇಜರ್ ತಗೊಂಡೆ. ಅಲ್ಲಿಂದ ಮತ್ತೆ ಹಿಂದಿ MA ಮಾಡಿದೆ, ಹಿಂದಿಯಲ್ಲಿ PhD ಮಾಡಿದೆ. ಹೀಗೆ ಮುಂದುವರಿಯಿತು. ಶೈಕ್ಷಣಿಕವಾಗಿ ನನ್ನ ಅಂಡರ್ ಒಂದು 13 ಜನ PhD ಮಾಡಿದ್ದಾರೆ, 13 ಜನ MPhil ಮಾಡಿದ್ದಾರೆ. ಇನ್ನೇನ್ ಬೇಕು ಮ್ಯಾಮ್, ಎಲ್ಲ ಕಂಪ್ಲೀಟ್ ಲೈಫ್ ವಿತ್ ಬೋನಸ್ ಅಂತಾರಲ್ಲ ಹಾಗಿದೆ ಮ್ಯಾಮ್. ಇದೆಲ್ಲ ಮಾಡುವಾಗ ನಾವೊಂದು ಮಹಿಳೆಯಾಗಿ ಮನಸ್ವಿನಿ ಅನ್ನೋದು ಮನದಾಳದ ಮಾತು. ಸೊ ಸರ್ ಹೇಗೆ ಸಪೋರ್ಟ್, ನಿಮ್ಮ ಹಸ್ಬೆಂಡ್ ನಿಮ್ಗೆ ಹೇಗೆ ಸಪೋರ್ಟ್ ಮಾಡಿ? ಅವ್ರ ಸಪೋರ್ಟ್ ಇಲ್ದಿದ್ರೆ ಏನೂ ಇಲ್ಲ ಅಲ್ಲ, ಖಂಡಿತ ಅಲ್ವಾ? ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರ ಸಪೋರ್ಟ್ ಇದ್ದೇ ಇದೆ. ಮಕ್ಕಳದು ಕೂಡ ಹೌದು. ಅಂದ್ರೆ ಯಾವ ರೀತಿಯಿಂದ ಎಲ್ಲದಕ್ಕೆ ಎಲ್ಲಿ ಹೋಗುದಕ್ಕೆ ಹೊರಟೆ ಅಂದ್ರೆ ನಮ್ಮನ್ನ ತಾವು ಒಟ್ಟು ಬರ್ತಿದ್ರು, ಅನಿವಾರ್ಯ ಆದ್ರೆ ಬಸ್ ಹತ್ಸ್ಲಿಕ್ಕರು ಬರ್ತಿದ್ರು. ಮತ್ತೆ ಎಲ್ಲ ಮನೆ ನೋಡ್ಕೊಳ್ತಾ ಇದ್ರು ಮಕ್ಕಳು ಚಿಕ್ಕವರು ಇರುವಾಗ. ನಾಟಕ ಪ್ರಾಕ್ಟೀಸ್ಗೆಲ್ಲ ಹೋದಾಗ ಅವರು ಕೆಲವೊಮ್ಮೆ ಏನಾಗಿದೆ ಅಂದ್ರೆ ಅವರು ಕೂಡ ಬ್ಯಾಂಕ್ ಉದ್ಯೋಗಿ ಆದ್ರಿಂದ ಅವ್ರು ಟ್ರಾನ್ಸ್ಫರ್ ಆಗಿ ಅವರೇ ಇರ್ತಿರ್ಲಿಲ್ಲ. ಆಗ ಅತ್ತೆ ಮಾವ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಅಲ್ವಾ. ಒಂದು ಮನೆ ಸಪೋರ್ಟ್ ಇರಲೇ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡಕ್ ಆಗಲ್ಲ. ಪಿಕ್ ಅಂಡ್ ಡ್ರಾಪ್ ಹಿಡಿದು ಒಂದು ಅಪ್ರಿಸಿಯೇಷನ್ ಅವ್ರು ಮಾಡ್ತಿದ್ದಾರೆ ಅಂತಂದ್ರೆ ನಮಗೆ ಎಷ್ಟೊಂದು ಏನೋ ಮಾಡಿದಕ್ಕೂ ಕೊನೆಗೆ ಪ್ರೌಡ್ ಫೀಲ್ ಆಗುತ್ತೆ. ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಏನಾದ್ರು ಇದೆ, ಅಮ್ಮಂದ ಏನಾದ್ರು ಇದೆ ಅಂತ, ಹೌದಾ ಎಲ್ಲಿ ಏನಿದೆ, ಎಲ್ಲಿ ಹೋಗುದು ಎಲ್ಲ ಕೇಳಿ ಇದು ಮಾಡ್ತಾರೆ. ಪುಸ್ತಕದ ಬಗ್ಗೆ ಕೂಡ ಮೊನ್ನೆ ರೀಸೆಂಟ್ ಆಗಿ ನಿಮ್ಗೊಂದು ಅವಾರ್ಡ್ ಸಿಕ್ತು ಮ್ಯಾಮ್. ರೀಸೆಂಟ್ ಆಗಿ ಅಂಕೋಲಾದಲ್ಲಿ ವಿಷ್ಣು ನಾಯ್ಕರ ಹೆಂಡತಿ ಕವಿತಾರ ನೆನಪಿಗಾಗಿ. ಅದು ಯಾವ ವಿಷಯ? ಅದು ಸಾಹಿತ್ಯಿಕ ಸಾಂಸ್ಕೃತಿಕ ಸೇವೆಗಾಗಿ. ಹೌದಾ? ಓಕೆ ಓಕೆ ಮ್ಯಾಮ್. ಈಗ ಸಾಹಿತ್ಯದ ವಿಷಯ ಆಯ್ತು, ಅನುವಾದ ಅಂತೆಲ್ಲ ಮಾತಾಡಿದ್ವಿ, ರಂಗಭೂಮಿ ಮಾತಾಡಿದ್ವಿ. ಅದನ್ನ ಬಿಟ್ಟು ಮತ್ತೆ ಸಾಮಾಜಿಕ ಬೇರೆ ಯಾವ ಚಟುವಟಿಕೆಗಳಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಥವಾ ನೀವು ಇನ್ವಾಲ್ವ್ ಆಗಿದ್ದೀರಾ? ಬೇರೆ ಸಾಹಿತ್ಯಿಕ ಸಾಂಸ್ಕೃತಿಕ ಬಿಟ್ರೆ ಬೇರೆ ಹಂತದೇನು ಇನ್ವಾಲ್ವ್ಮೆಂಟ್ ಇಲ್ಲ ನನ್ನದು. ಸುಮ್ಮನೆ ಕೆಲವುದರಲ್ಲಿ ಭಾಗಿಯಾಗಿರ್ತೇನೆ ಅಷ್ಟೇ, ಅಂತದೇನಿಲ್ಲ. ಕರೆದಾಗ ಭಾಷಣಕ್ಕೆ ಹೋಗ್ತೇನೆ. ಇಲ್ಲ, ಸುಮಾರು ಕಡೆ ನಾನು ನೋಡ್ತೀನಿ ನೀವು ಅಷ್ಟು ಇನ್ನು ಅಷ್ಟೇ ಎನರ್ಜಿ ಇಟ್ಕೊಂಡು ಅಷ್ಟೇ ಆಕ್ಟಿವ್ ಆಗಿ ಎಲ್ಲ ಅಲ್ಲಿ ಜಡ್ಜ್ ಅಂತ ಹೋಗಿರ್ತೀರಾ, ಮತ್ತೊಂದ್ ಕಡೆ ಇರ್ತೀರಾ. ಅದೇ ಮ್ಯಾಮ್, ಇದುವರೆಗೂ ಎಷ್ಟು ಅವಾರ್ಡ್ ಸಿಕ್ಕಿದೆ? ಮುಖ್ಯವಾಗಿ ನನಗೆ ಗಾಯ ಕಥಾ ಸಂಕಲನಕ್ಕೆ ಒಂದು ದತ್ತಿ ಪುರಸ್ಕಾರ ಸಿಕ್ಕಿದೆ. ಸಾಹಿತ್ಯ ಪರಿಷತ್ತಿನ ಒಂದು ದತ್ತಿ ಪುರಸ್ಕಾರ ಸಿಕ್ಕಿದೆ ಅದಕ್ಕೆ. ಆಮೇಲೆ
ಅನುವಾದಕ್ಕೆ ನನಗೆ ಹೆಚ್ಚಿನ ಹೆಚ್ಚಿನ ಹೌದು ಹೌದು ಖುದಿ ಕೋಕಿಯ ಬುಲಂದ್ ಅಂತ ಇದನ್ನ ನನಗೆ ನಾನೇ ಶಿಲ್ಪಿ ಅಂತ ಒಬ್ರು ಡಾಕ್ಟರ್ ಮೃತ್ಯುಂಜಯಪ್ಪ ಬರೆದಂತ ಪುಸ್ತಕ ಇದು. ಅದರ ಅನುವಾದಕ್ಕೆ ನನಗೆ ಗೋಯಿಂಕಾ ಪುರಸ್ಕಾರ ಸಿಕ್ಕಿದೆ. ಇದು ಮೂಲ ಯಾವ ಭಾಷೆಯಲ್ಲಿ? ಕನ್ನಡದಲ್ಲಿತ್ತು. ಕನ್ನಡದಲ್ಲಿ ನನಗೆ ನಾನೇ ಶಿಲ್ಪಿ ಅಂತ ಅದನ್ನು ನಾನು ಖುದಿ ಕೋಕಿಯ ಬುಲಂದ್ ಮಾಡಿದೆ. ಅದಕ್ಕೆ ಗೋಪಿರಾಮ್ ಗೋಯಿಂಕಾ ಅವಾರ್ಡ್ ಸಿಕ್ಕಿದೆ. ಆಮೇಲೆ ಸಮಗ್ರ ಅನುವಾದಕ್ಕೆ ನನಗೆ ಲಕ್ನೋನಿಂದ ಸೌಹಾರ್ದ ಸಮ್ಮಾನ ಸಿಕ್ಕಿದೆ, 2 ಲಕ್ಷ ರೂಪಾಯಿ. ಅದೊಂದು ಎಲ್ಲ ಅನುವಾದ ಇದೆ ಅದಕ್ಕೆ, ಹಿಂದಿ ಕನ್ನಡದಿಂದ ಹಿಂದಿಗೆ ಅನುವಾದ ಮಾಡಿದ್ದಕ್ಕೆ. ಅದರಲ್ಲಿ ನಳಚರಿತೆ ಇದೆ ನಂದು, ಅದು ಕನಕದಾಸರ ನಳಚರಿತೆ ಅನುವಾದ. ಸೊ ಹೀಗೆ ಅದೊಂದು ಇದು. ಆಮೇಲೆ ಇಲ್ಲ ಸಿಂಡಿಕೇಟ್ ಬ್ಯಾಂಕ್ ಇದೊಂದು ಭಾಷಾ ಪ್ರಚಾರಕ ಸಮ್ಮಾನ ಅಂತ. ಅವರು 91ನೇಯ ಅವರ ಸಂಸ್ಥಾಪನಾ ದಿವಸ, ಆ ದಿವಸ ಅವರು ಹಿಂದಿ ಮತ್ತೊಬ್ಬರು ಕನ್ನಡದವರಿಗೆ ಇಬ್ಬರಿಗೆ ಡಿವೈಡ್ ಮಾಡಿ ಕೊಡ್ತಾರೆ. ಅದರಲ್ಲೇ ನನಗೆ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯೋತ್ಸವ ಪುರಸ್ಕಾರ ಸಿಕ್ಕಿದೆ. ಆಮೇಲೆ ರಂಗ ಚಟುವಟಿಕೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸುಮನಸ ಕೊಡೋರು ಇರ್ಬೋದು, ವನಸ್ಸುಮ ಅಲ್ವಾ, ರಂಗಮಂಚ ಅವೆಲ್ಲ ಕೊಟ್ಟಿದ್ದಾರೆ. ಮೊದಲನೇ ಪ್ರಶಸ್ತಿ ಯಾವುದು ಮ್ಯಾಮ್, ನೆನಪಿದೆ? ಯಾಕಂದ್ರೆ ಇಷ್ಟು ಪ್ರಶಸ್ತಿಗಳ ಮಧ್ಯೆ ಫಸ್ಟ್ ಹುಡ್ಕೋದು ಅಂತಂದ್ರೆ ಕಷ್ಟ. ಮೊದಲನೇ ಪ್ರಶಸ್ತಿ ಅಂದ್ರೆ ಇಲ್ಲಿಯ ಲಯನ್ಸ್ ಕ್ಲಬ್ ಸೌತ್ ಝೋನ್ ಅವರೊಂದು ಕೊಟ್ಟಿದ್ದಾರೆ. ಅದು ನನಗೆ ಮೊದಲ, ಈಗಲೂ ಕೂಡ ಅದು ಕನ್ನಡಿ ಫ್ರೇಮ್ ಹಾಕಿ ಇಟ್ಟಿದ್ದೇನೆ. ಮತ್ತೆ ಉಳಿದದ್ದು ಇಡ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ, ಮನೇಲಿ ಜಾಗ ಇದೆಯಾ? ಅವಾರ್ಡು ಅದೆಲ್ಲ ಬಿಟ್ಟು ಬೇರೆ ಕೆಲವು ದೊಡ್ಡದು. ಈಗ ಇಲ್ಲಿಯ ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ಆದ್ನಲ್ವಾ, ಅದರದ್ದು ಎಷ್ಟು ದೊಡ್ಡದಿದೆ ಅಂದ್ರೆ ಅದಕ್ಕೆ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ. ಜಾಗನೇ ಅದೇ, ಮನೇಲಿ ಜಾಗ ಇದೆಯಾ ಬಂದ್ರೆ ಯಾರಾದ್ರೂ ಅಥವಾ ಎಲ್ಲ ಅವಾರ್ಡು? ಇಲ್ಲ ಇಲ್ಲ, ಅದೆಲ್ಲ ಬೇರೆ ಕಡೆ ಇದೆ. ಮ್ಯಾಮ್, ಕವಿತೆಗೆ ನಾವು ಬಂದ್ರೆ ಈಗ ನಮ್ಮ ವೀಕ್ಷಕರಿಗೆ ಯಾವ ಕವಿತೆ ಓದ್ತೀರಾ? ಕವಿತೆ ನಾನು ಇತ್ತೀಚಿನ ಕವಿತೆಗಳನ್ನ ಇದು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನನಗೆ ತುಂಬಾ ಇಷ್ಟವಾದ ಕವಿತೆ ಅದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ನೆಲದ ತಳಮಳ ಅಂತ ಒಂದು ಕಾವ್ಯ ಸಂಗ್ರಹದಲ್ಲಿ ಅದನ್ನ ಸಂಗ್ರಹ ಮಾಡಿದ್ದಾರೆ. ಅದನ್ನ ನಿಮ್ಮದೇ ಇದು ಮಾತ್ರ ನಂದು ಅಲ್ಲ, ಇದರಲ್ಲಿ ಒಂದು ಕವಿತೆ ನಂದು. ಇದು ಇಲ್ಲಿಯ ಕವಿತೆಗಳು ಯಾವುದು ಸಂಕಲನದಲ್ಲಿ ಬಂದಿಲ್ಲ. ಸಂಕಲನ ಇರೋದು ಕಟ್ಟುವುದು ಬಲು ಕಷ್ಟ. ಅದಕ್ಕಿಂತ ಮೊದಲು ಉತ್ಸವದಿಂದ ಉತ್ಸವಕ್ಕೆ, ಮತ್ತು ಇನ್ನೊಂದು ಇದು 3 ನನ್ನ ಕವನ ಸಂಕಲನ. ಅದರ ನಂತರ ನಾನು ಕವನ ಸಂಕಲನ ಇನ್ನು ತರಲಿಲ್ಲ. ಸೊ ಇದು ನನ್ನ ಮಟ್ಟಿಗೆ ಅಪ್ರಕಟಿತ, ಆದ್ರೆ ಈ ಬಿಡಿಬಿಡಿಯಾಗಿ ಬೇರೆಯವರು ಪ್ರಕಟಿಸಿದ್ದಾರೆ. ಅದ್ರಲ್ಲಿ ಒಂದನ್ನ ಈಗ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಮಣ್ಣು ಹೇಳಿತ್ತು ಕುಂಬಾರನಿಗೆ. ಕಬೀರ್ ದಾಸರ ಒಂದು ದೋಹೆ ಇದೆ, ಮಾಟಿ ಕಹೆ ಕುಮಾರಸೆ ತೂ ಕ್ಯೋ ರೋಂದೆ ಮೋಹಿ ಇಕ ದಿನ್ ಐಸಿ ಆಯಿಗಿ ಮೈ ರೋಂದೂಂಗಿ ತೋಹಿ ಅಂತ. ಮಣ್ಣು ಹೇಳ್ತದೆ, ನೀನು ನನ್ನನ್ನೇನ್ ತುಳಿತೀಯ, ಒಂದ್ ದಿವಸ ನಾನೇ ನಿನ್ನನ್ನು ತುಳಿದು ನೀನ್ ಅಷ್ಟು ನಾವು ಸೊಕ್ಕು ಮಾಡಬಾರ್ದು ಅಂತ. 4 ಲೈನಲ್ಲಿ ಇಡೀ ಜೀವನ ಸೊ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾನು ನನ್ನ ಒಂದು ಅನುಭವವನ್ನ ಇಲ್ಲಿ ಕವಿತೆಯ ಮೂಲಕ ಕೊಟ್ಟಿದ್ದೇನೆ. ಯಾಕೆಂದ್ರೆ ಕವಿತೆ ಅನ್ನೋದು ಕೇವಲ ಒಂದು ಸಣ್ಣ ಅಭಿವ್ಯಕ್ತಿ ಇರಬಹುದು, ಕೆಲವೇ ಶಬ್ದಗಳದ್ದಿರ್ಬೋದು, ಅಥವಾ ಒಂದು 25 ಪಂಕ್ತಿಯದಿರ್ಬೋದು. ಆದ್ರೆ ಅದು ಕೊಡುವಂತ ಜೀವನದ ಅನುಭವ ಇದೆಯಲ್ವಾ, ಅದು ಅತ್ಯಂತ ವಿಸ್ತಾರವಾದದ್ದು ಅಂತ ನಾನು ನಂಬಿಕೊಂಡವಳು. ಹಾಗಾಗಿ ಈ ಕವಿತೆಯನ್ನ ಓದಿದಾಗ ನಿಮಗೆ ಏನ್ ಅನ್ನಿಸ್ತದೆ ಹೇಳಿ? ಯಾಕೆಂದ್ರೆ ನನ್ನ ಈ ಅನುಭವ, ಇದರ ಹಿನ್ನೆಲೆಯಲ್ಲಿ ನನ್ನ ಅನುಭವವನ್ನು ನಾನು ಬಿಚ್ಚಿಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಮಣ್ಣು ಹೇಳಿತ್ತು ಕುಂಬಾರನಿಗೆ, ನೀನೇನು ತುಳಿಯುವೆ ನನ್ನ, ಕಾಯುತ್ತೀರಿ ನೀನಲ್ಲೇ, ಮುಂದೊಮ್ಮೆ ನಾ ತುಳಿಯುವೆ ನಿನ್ನ. ಕಬೀರ ಹೇಳಿದ ಈ ಸಾರ್ವಕಾಲಿಕ ಸತ್ಯ ಕೊನೆಗೂ ತಟ್ಟಿತು ನನ್ನೆದೆಯ. ಒಂದು ಮಾತು ಅವನಲ್ಲಿ ಹೇಳಿಕೊಳ್ಳಲೇಬೇಕು, ನೀ ಪಟ್ಟ ಪಾಡಿನ ಮುಂದೆ ನನ್ನದೇನಲ್ಲ ಬಿಡು.
ನಿನಗೂ ಗೊತ್ತು ಲೋಕರೂಢಿ, ಬಗ್ಗಿದವನಿಗೆ ಮತ್ತೆರಡು ಗುದ್ದು. ಬಾದಶಃ ಸಿಕಂದರ ಲೋಧಿ ಎದುರೇ ಸೆಟೆದು ನಿಂತವನು ನೀನು. ನನ್ನ ಕಥೆಯೋ 6 ಹಡೆದವಳ ಮುಂದೆ 3 ಹಡೆದವಳು ಅಲವತ್ತುಗೊಂಡಂತೆ. ಒಂದು ಮಾತಂತೂ ಸತ್ಯ, ಇರುವೆಯ ಕಷ್ಟ ಇರುವೆಯದು, ಆನೆಯ ಬದುಕು ಆನೆಯದ್ದೇ. ಆದರೂ ಎತ್ತಿ ಹೇಳಲೇಬೇಕು ಒಂದು ಕವಿತೆಯ ಸಾಲುಗಳನ್ನು, ನನಗೂ ನಿನಗೂ ಅನ್ವಯಿಸುವಂಥದ್ದು. ಧೂಮಿಲರು ಹೇಳಿದ್ದು, ಹಿಂದಿ ಕವಿ ಧೂಮಿಲ ಹೇಳಿ, ಕಮ್ಮಾರನಿಗೇನು ಗೊತ್ತು ಕಬ್ಬಿಣದ ರುಚಿ, ಕೇಳಬೇಕೆದನ್ನ ಲಗಾಮು ಕಚ್ಚಿದ ಕುದುರೆಯ ಬಾಯಿಂದ. ಕಾಯಿಸಿದಾಗಲೇ ಬಡಿಯಬೇಕೆಂಬ ಕಮ್ಮಾರ ಸದಾ ಎತ್ತಿಕೊಂಡೇ ಇರುತ್ತಾನೆ ಕೈಯ, ಸಿಕ್ಕಲ್ಲೆಲ್ಲ ಬಡಿದು ಬಗ್ಗಿಸುವುದಕ್ಕೆ. ಆದರಿದು ಕಬ್ಬಿಣದ ತುಂಡಲ್ಲ. ಇಲ್ಲಿ ನಾನಿದ್ದೇನೆ ಕಬೀರ, ನೀನೆಂಬ ಆಲದ ಬಿಳಲು. ಇಲ್ಲಿ ನಾನಿದ್ದೇನೆ ಕಬೀರ, ನೀನೆಂಬ ಆಲದ ಬಿಳಲು. ಬಗ್ಗುವುದಂತೂ ಇಲ್ಲ, ಮುರಿಯುವುದೆಂತು? ಈ ನೆಲದೊಳಗೆ ಹೂತು ಬೇರು ಕಚ್ಚುತ್ತೇನೆ ಇದೇ ನೆಲದ ಮಣ್ಣಲ್ಲಿ. ಅದು ಪ್ರತಿಯೊಂದು ಸಾಲಿಗೂ ಒಂದೊಂದು ಅರ್ಥ ಇದೆ, ಬೇರೆಯೇ ಅರ್ಥ. ಒಂದೇ ಸಾಲಲ್ಲಿ ಹೋಗಕ್ಕಾಗಲ್ಲ, ಹಿಂಗೋಗಿ ಮತ್ತೆ ಹಿಂದೆ ಬರ್ಬೇಕು, ಮತ್ತೆ ಮುಂದೋಗಿ ಮತ್ತೆ ಹಿಂದೆ ಬರ್ಬೇಕು. ಅದೊಂದು ಅರ್ಥ ವ್ಯಾಪ್ತಿಯನ್ನು ಇಟ್ಟುಕೊಂಡಿದ್ರೆ ನನಗೆ ಆ ಕವಿತೆ ತುಂಬಾ ಖುಷಿ ಆಗ್ತದೆ ಅಲ್ವಾ? ಆಮೇಲೆ ಇನ್ನೊಂದು ಕವಿತೆ ಮ್ಯಾಮ್, ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಇನ್ನೊಂದು ಕವಿತೆ ಇನ್ನೊಂದು ಕವಿತೆ ಮತ್ತೆ ವಿರಾಮದ ನಂತರ ಮೇಡಮ್ ಓದ್ತಾರೆ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ಮೇಡಮ್. ಎರಡನೇ ಕವಿತೆ. ಖಂಡಿತವಾಗಿ. ಆ ಕವಿತೆ ಕೇಳುವಾಗಲೇ ನಿಮಗೆ ರೋಮಾಂಚನ ಆಗಿತ್ತು. ಈಗ ನೋಡ್ಬೇಕು ಈ ಕವಿತೆ ಕೇಳಿದ್ರೆ ಏನನ್ಸ್ತದೆ ಅಂತ. ಈ ಕವಿತೆಯ ಶೀರ್ಷಿಕೆ ವೃದ್ಧಾಶ್ರಮದ ಕಿಟಕಿಯಲ್ಲಿ ಇಣುಕಿದ ಚಂದಮಾಮ. ನೀನೇ ಏನಮ್ಮ, ಹಿಂದೊಮ್ಮೆ ಪುಟ್ಟ ಕಂದನ ಮುಖವೆತ್ತಿ ಬಾನಂಗಳದಲ್ಲಿ ಬೆಳಗುವ ನನ್ನತ್ತ ಪುಟಾಣಿ ಕೈ ಬಿಡಿಸಿ ಬೆರಳುಗಳ ಚಾಚಿ ಚಂದಮಾಮ ಚಂದದ ಮಾಮ ತೋರಿಸಿದವಳು. ತಟ್ಟೆಯಲ್ಲಿ ತುತ್ತ ಕಲಸುತ್ತ ತೆರೆಬಾಯಿ ಬಾಬಾ ಆ ಅನ್ನು ಕೊಟ್ಟೆ ನೋಡು ಆ ಮಾಮಗೆ ರಮಿಸುವ ನೆಪದಲ್ಲಿ ನನ್ನಮ್ಮನ ನೆನೆಸಿ ನನ್ನ ಕಣ್ಣು ತೋಯಿಸಿದವಳು. ಈಗೇಕೆ ನನ್ನತ್ತ ನೋಡುತ್ತಿಲ್ಲ, ಎರಗಿತೆ ಬರಸಿಡಿಲು, ಬರಿದಾಯಿತೆ ಮಮತೆಯ ಮಡಿಲು, ನವಮಾಸದ ಮಾಸದ ಮಧುರ ಯಾತನೆಯ ಒಡಲು, ತೂಗಿ ತೂಗಿ ಹಾಡಲು ಭುವಿಗೂ ಬಾನಿಗೂ ಇಳಿಬಿಟ್ಟ ತೊಟ್ಟಿಲು, ಬಂದೇ ಬಿಟ್ಟಿತೆ ನಿನ್ನಂಗಳಕ್ಕೀಗ ಅಮಾವಾಸ್ಯೆ, ಭಾವಿಸಬಹುದೇ ಇದನ್ನೂ ಒಂದು ಸಮಸ್ಯೆ. ನೋಡಿಲ್ಲಿ ನನ್ನ ಹಿಂದೆ ಮುಂದೆ ಇದ್ದಾವೆ ಗ್ರಹ ತಾರೆ 100, ಎಲ್ಲ ಅವರಷ್ಟಕ್ಕೆ ಬೆಳೆಯುತ್ತವೆ ಬೆಳಗುತ್ತವೆ. ನೋಡಲ್ಲಿ ಹಕ್ಕಿ ರೆಕ್ಕೆಗೆ ಕುಕ್ಕಿ ಕುಕ್ಕಿ ಕಲಿಸುತ್ತಿದೆ ಪುಟ್ಟ ಮರಿಗೆ ಹಾರುವ ಪರಿ. ಒರೆಸಿಕೋ ಸೆರಗಂಚಿಂದ ಒತ್ತೊತ್ತಿ ಕಣ್ಣಂಚಿಂದ ಒಸರುವ ಮೂಸಲ ಧಾರೆಯ. ಅಷ್ಟು ಬೇಗ ಮರೆತೆಯ ಈ ಇಳೆಗೆ ಇಳಿಯುವ ವೇಳೆ ಇರಲಿಲ್ಲ ಯಾರೂ ಜೊತೆಯಲ್ಲಿ. ಪುಟ್ಟ ಪಾದವ ಊರಿಸಿ ಕಲಿಸಿದ ಒಂದೊಂದೇ ಹೆಜ್ಜೆ ಬಿಟ್ಟು ಹೋಗುವಂತಾಯಿತೆ ಇದೀಗ ಈ ಕಿಟಕಿಯ ಬಳಿ ಮಹಾ ಮೌನದಂಗಳಕ್ಕೆ. ಮತ್ತುಳಿವ ಶೂನ್ಯಕ್ಕೆ ಮತ್ತೆ ಮತ್ತೆ ಸೇರಿಸಿದ್ರೇನು ಬಂತು? ನೀನು ನಿನ್ನಮ್ಮ ನಿನ್ನತ್ತೆ ಮತ್ತೆ ಮತ್ತೆ ಕೂಡಿ ಕಟ್ಟಿದ ಕನಸಿನ ಸೌಧಕ್ಕೆ ಸಾವುಂಟೆ? ಇರುತ್ತದೆ ಅದು ಅದರಷ್ಟಕ್ಕೆ. ಕಳೆದದ್ದು ನಿನ್ನ ದಿನ, ಕೂಡಿಟ್ಟದ್ದು ತಲೆಮಾರಿಗಲ್ಲದೆ ಮತ್ತಾರಿಗಾಗಿ ನೀನೇ ಹೇಳು. ಇದು ಅವಳ ಕವಿತೆ ಅಂತ ಸಂಗ್ರಹದಲ್ಲಿ ಸಂಗ್ರಹ ಮಾಡಿದ್ದಾರೆ. ಈ ಕವಿತೆ ನಂಗೆ ಅದು ಇಷ್ಟವಾದ ಕವಿತೆಯಲ್ಲಿ ಅದಕ್ಕೆ ನೀವು ಅರ್ಥ ಹೇಳ್ಬೇಕು ಅಂತಿಲ್ಲ ಮ್ಯಾಮ್. ನೀವೇನ್ ಹೇಳ್ತಿದ್ದೀರೋ ನನಗೆ ಅದು ಪಿಕ್ಚರ್ ಕಣ್ಮುಂದ್ ಬರ್ತಾ ಇತ್ತು ಅಲ್ವಾ? ತಾಯಿ ತೋರಿಸಿದ ಚಂದ ಮಾಮನ ಅವನೇ ಇವಳನ್ನ ನೋಡಿ ನಿನ್ಗೆ ಹೇಗಾಯ್ತು. ಆದ್ರೆ ಒಂದ್ ರೀತಿಯಲ್ಲಿ ಅವಳು ಹೇಳ್ತಾರೆ, ಇದು ನೀನು
ನೆಗೆಟಿವ್ ಆಗಿ ತಗೋಬೇಡ, ಹಾ ಬದುಕನ್ನ ಅಷ್ಟೇ. ಮುಂದಕ್ಕೆ ಹೋಗ್ಬೇಕು Correct. ಅಂತ. ಇನ್ನೊಂದು ಕವಿತೆಯನ್ನ ನಿಮ್ಮ ಇದ್ರ ಮೇಲೆ ಓದ್ತೇನೆ, ಪರ್ಮಿಷನ್ ತಗೊಂಡು. ಪ್ಲೀಸ್. ಪದಚಿತ್ತಾರ, ಇದು ಮಂಗಳೂರು ವಿಶ್ವವಿದ್ಯಾಲಯ BCA ಮತ್ತು ಇತರ ಇದಕ್ಕಾಗಿ ಪಠ್ಯ ಪುಸ್ತಕದಲ್ಲಿ ಈ ಒಂದು ಕವನವನ್ನು ನನ್ನದು ಅಳವಡಿಸಿಕೊಂಡಿದೆ. ಇದರಲ್ಲಿ ಕವನ ಇರೋದು ಇವರು ಪಾಂಚಾಲಿಕೆಯರಲ್ಲ ಅಂತ. ಪಾಂಚಾಲಿಕೆಯರು ಗೊಂಬೆಗಳು ಅಂತ. ಇವರು ಗೊಂಬೆಗಳಲ್ಲ ಅನ್ನುವ ಒಂದು ಕವನವನ್ನು ಅವರು ತಗೊಂಡಿದ್ದಾರೆ. ಅದನ್ನಿಲ್ಲಿ ಓದ್ತೇನೆ. ಯಾಕಂದ್ರೆ ವಿದ್ಯಾರ್ಥಿಗಳು ಟೀಚರ್ ಕಲಿಸ್ತಾರೆ, ಅವರಿಗೆ ಅವರ ಅಧ್ಯಾಪಕರು ಕಲಿಸ್ತಾರೆ. ಆದ್ರೆ ನಾನು ಓದಿದ್ದನ್ನು ಎಲ್ಲಿಯಾದ್ರೂ ಟಿವಿಯಲ್ಲಿ ನೋಡ್ಕೊಂಡು ಇವ್ರು ಹೀಗೆ ಓದಿದ್ರು ಅಂತ ನೆನಪು ಮಾಡ್ಕೊಂಡ್ರೆ, ಇವರು ಪಾಂಚಾಲಿಕೆಯರಲ್ಲ. ಯಾವ ಅರಮನೆಯ ಅಂಗಳದಲ್ಲಿ ಸಿಡಿದ ಬರಸಿಡಿಲು ನಾನು, ಪಂಚ ಪಾಂಡವರ ವಲ್ಲಭೆಯಾದರೂ ಬದುಕಿನುದ್ದಕ್ಕೂ ಕಾಡುವ ಒಂಟಿತನ. ಅಂದು ವೇದಿಕೆಯಲ್ಲಿ ನನ್ನ ಮೇಲೆ ಬಿದ್ದಾಗ ಪ್ರಕಾಶ ಪುಂಜ, ಸುತ್ತೆಲ್ಲ ಕುಳಿತವರು ಹೊದ್ದುಕೊಂಡಿದ್ದರೇಕೆ ಮೈ ಮೇಲೆ ಕತ್ತಲೆಯ ಕಂಬಳಿಯ, ಅಥವಾ ಮುದುರಿಕೊಂಡಿದ್ದರೆ ಮಡುಗಟ್ಟಿದ ಚಳಿಗೆ. ದುಶ್ಯಾಸನ ದರದರನೆ ಎಳೆತಂದಾಗ, ದುರ್ಯೋಧನ ತೊಡೆ ತಟ್ಟಿ ಏರೆಂದಾಗ, ದುರ್ವಿಧಿಯ ದುಹಿತ್ರಳಾಗಿದ್ದೇನೆ ನಾನು, ಹೀಗೂ ಕಾಡಬಹುದೇ ಅಭಿಶಾಪ ಹೆಣ್ಣಾಗಿ. ಧರ್ಮ, ಬಲ, ಪರಾಕ್ರಮ, ವಿವೇಕ, ಪಾಂಡಿತ್ಯಗಳೆಂಬ ಪಂಚಾಗ್ನಿಯ ನಡುವೆಯೂ ಏಕಾಂಗಿ ಪಾಂಚಾಲಿ. ಸದ್ದಡಗಿದ್ದು ಅಲ್ಲಿ ಕೇವಲ ನಾ ತೊಟ್ಟ ಬಳೆಗಳದ್ದಷ್ಟೇ, ಅಥವಾ ಸುತ್ತೆಲ್ಲ ಕುಳಿತವರೂ ತೊಟ್ಟಿದ್ದರೆ ಕಿಂಕಿಣಿಸಿದ ಕಂಕಣವ. ಕೃಪಾಳು ಕೃಷ್ಣ, ಸರಳವಾದೊಂದು ಪ್ರಶ್ನೆ ಈ ಕೃಷ್ಣೆಯದು. ಮಾನಧನೆಯರ ಮಾತು ಮಾರ್ದನಿಸದೆ ಲೋಕದಲ್ಲಿ, ಮಾನಿನಿಯರ ಮಾನಕ್ಕೆ ಮಾನವ ಕುಲವೇಕೆ ಮೌನ. ಅಷ್ಟೊಂದು ಸುಲಭಾತಿ ಸುಲಭರೇ ಈ ಮುಗುದಿಯರು. ಕಾಲಚಕ್ರದ ಗತಿಯಲ್ಲಿ ಪ್ರತಿ ಕಿರಣದಲ್ಲೂ ಪಸರಿಸುವ ಬೆಳಕು, ಕಣ ಕಣದಲ್ಲೂ ತೊಳೆದೀತು ಕತ್ತಲೆಯ ಕೊಳಕು. ತೋರಿಸಿಕೊಟ್ಟೀತು ಇವರು ಪಾಂಚಾಲಿಕೆಯರಲ್ಲ ಬಳಕು, ಸೆಳೆವ ದುಶ್ಯಾಸನರ ಕರಗಳಿಗೂ ತಟ್ಟೀತು ಸಳಕು. ಈ ನೆಪದಲ್ಲಿ ನಾನು ನನ್ನ ಕೆಲವು ಕವಿತೆಗಳನ್ನ ನಿಮ್ಮ ಮುಂದಿಟ್ಟೆ. ನನ್ನನ್ನ ಒಂದೇ ಗಂಟೆಯಲ್ಲಿ ಬೇರೆ 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 ಲೋಕಕ್ಕೆ ಕರ್ಕೊಂಡು ಹೋದ್ರಿ. ನನಗೆ ಯಾವ್ದನ್ನ ಇಟ್ಕೋಬೇಕು ಅಷ್ಟು ನನ್ನ ಕೆಪಾಸಿಟಿ ಇದೆಲ್ಲ ಗೊತ್ತಿಲ್ಲ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಬರವಣಿಗೆ ನನ್ನದು ಏನೋ ಸೃಜನ ಕ್ರಿಯೆ ಸ್ವಲ್ಪ ನಿಂತಿದೆ ಅಂತ ನನ್ನ ಮನಸ್ಸು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಆದ್ರೆ ಏನಾಗಿದೆ ಅಂದ್ರೆ, ಕೆಲಸದ ಒತ್ತಡ ಹೇಗಾಗಿದೆ, ಅನುವಾದ ಮಾಡ್ತಾ ಇದ್ದೇನೆ. ಅನುವಾದಗಳ ಮಧ್ಯದಲ್ಲಿ ಕೆಲವೊಂದರಲ್ಲಿ ತೊಡಕೊಂಡಿರೋದ್ರಿಂದ ಇಂಥ ಇದಕ್ಕೆ ಬಿಡುವು ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಯಕ್ಷಗಾನವನ್ನು ನೀವು ಅನುವಾದ ಮಾಡಿದ್ರಿ ಅಂತ, ಅದೊಂದು ಯುನೀಕ್ ಥಿಂಗ್ ಅಲ್ವಾ? ಅದು ಅಂದ್ರೆ NSD ಅವರು ಇಲ್ಲಿಗೆ ಬಂದಾಗ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಇಲ್ಲಿಗೆ ಬಂದಾಗ, ಯಕ್ಷಗಾನ ಕೇಂದ್ರದವರು ನನ್ನ ಹತ್ರ ಒಂದು ಇದು ಮಾಡಿಸಿದ್ರು. ಅಭಿಮನ್ಯುಗೆ ಸಂಬಂಧಪಟ್ಟ ಚಕ್ರವ್ಯೂಹ, ಅದರ 3 ಪ್ರಯೋಗ ಇಲ್ಲೇ ಉಡುಪಿಯಲ್ಲ ಆಯ್ತು, ಮತ್ತೊಂದು 4-5 ಪ್ರಯೋಗ ಡೆಲ್ಲಿಯಲ್ಲ ಆಯ್ತು. ಭಾರಿ ಖುಷಿ ಆಯ್ತು ನನಗೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಡಾಕ್ಟರ್ HS ಬಲ್ಲಾಳ್ರ ಯೂನಿವರ್ಸಿಟಿ ಅವರು ನನ್ಗೆ ಹೂ ಕೊಟ್ಟು ಶಾಲು ಹೊದಿಸಿ ಇದು ಮಾಡುವಾಗ, ಅಭಿನಂದಿಸಿ ನಾವು ಕೆಳಗಿಳಿದು ಬರ್ತಾ ಇದ್ದೇವೆ. ಆವಾಗ ಭಾಗವತರು ಪದ್ಯವನ್ನು ಎತ್ಕೊಂಡ್ರು. ಹಾಗೆ ಅವ್ರು ಹೇಳಿ, ಅರೆ ಇಷ್ಟು ದಿವಸ ಗದ್ಯವನ್ನೆಲ್ಲ ಅನುವಾದ ಮಾಡಿದ್ ನೋಡಿದ್ದೆ, ಹಾಡನ್ನು ಕೂಡ ಅನುವಾದ ಮಾಡಿದ್ದೀರಾ, ಗ್ರೇಟ್ ಹೇಳಿದ್ರು. ಅದು ಒಂಥರ ನನಗೆ ಭಾರಿ ಖುಷಿ ಆಯ್ತು ಅದನ್ನ ಹೇಳಿ. ನಿಮ್ಗೆ ಅದು ಎಷ್ಟರ ಮಟ್ಟಿಗೆ ಹೇಗೆ ತಗೊಂಡ್ರಿ ನೀವು ಅದನ್ನ? ಯಾಕೆಂದ್ರೆ ಯಕ್ಷಗಾನದ ಒಂದು ಹಿನ್ನೆಲೆ ನನ್ನಲ್ಲಿದೆ. ನನ್ನ ಅಕ್ಕನ ಗಂಡ ಮತ್ತು ಊರಲ್ಲಿ ನನ್ನ ಸಂಬಂಧಿಕರು ಕೆಲವರು ಯಕ್ಷಗಾನದಲ್ಲಿ, ಹಿಮ್ಮೇಳದಲ್ಲಿ, ಮುಮ್ಮೇಳದಲ್ಲೆಲ್ಲ ಇದ್ದಾರೆ. ನಾವು ಯಕ್ಷಗಾನವನ್ನ ನೋಡ್ತಾ ಬೆಳೆದವರು. ನನ್ನ ಬಾಲ್ಯದಲ್ಲಿ ನಾನು ಯಕ್ಷಗಾನವನ್ನ ನೋಡ್ತಾ ಬೆಳೆದಿದ್ದೆ. ಅದೊಂದು ರೀತಿಯ ಕೂತಾಗ ಕೂಡ ಕೈಕಾಲಿಗೆ ಒಂದು ಅಭ್ಯಾಸ ಇದೆ. ಸೊ ಅದರಿಂದ ನಾನು ಹಾಡನ್ನ ಹಾಗೆ ಮಾಡಿರ್ಬೋದು ಅಂತ ಅನಿಸ್ತದೆ. ಅದು ಗೊತ್ತಿಲ್ಲ. ಒಟ್ಟಿಲ್ಲ ಅದು ಮಾಡಿದ್ದಲ್ದೇನೆ ಈ ಯಕ್ಷಗಾನ ಕೇಂದ್ರದವರೇ
ತಮ್ಮ ಮಕ್ಕಳನ್ನು ನಾರ್ತಿಗೆ ಕರ್ಕೊಂಡು ಹೋಗ್ತಿದ್ರು, ಭೋಪಾಲಕ್ಕೆ ಅಲ್ಲಿ ಇಲ್ಲಿ ಆಗ ನಾನು ಒಂದೆರಡು ಯಕ್ಷಗಾನವನ್ನು ಮಾಡಿಕೊಟ್ಟಿದ್ದೆ ಅವರಿಗೆ. ಆಗ ಹಾಡು ಮಾಡ್ಲಿಲ್ಲ, ಗದ್ಯ ಅವರಿಗೆ ಡೈಲಾಗ್ ಮಾತ್ರ. ಈ ಹಾಡು ಮಾಡಿದ್ದು NSD ಅವರಿಗೋಸ್ಕರ ಮಾಡಿದೆ ಅದು. ಆಮೇಲೆ ಕೆಲವು ನಾಟಕಗಳನ್ನೆಲ್ಲ ಅನುವಾದ ಮಾಡಿದ್ದೇನೆ. ಅದರಲ್ಲಂತೂ ಅತ್ಯಂತ ಖುಷಿ ಆದದ್ದು ಈಗ ಮೊನ್ನೆ ಈಗ ರೀಸೆಂಟ್ ಆಗಿ ಕೊಡವೂರಿನವರು ಹೌದು ಶಿಮ್ಲಾಕ್ಕೆ ಹೋಗಿ ಬಂದ್ರು ಅವರು. ಅಲ್ಲಿ ಅವ್ರು ಏನ್ ಮಾಡಿದ್ರ, ಈ ಅಂಜಲಿ ಬರ್ಪಾನಿ ಅಂತ ನಾನು ಅನುವಾದ ಮಾಡಿಕೊಡೆ. ಒಂದು ಬೊಗಸೆ ನೀರು, ರಾಜಪ್ಪ ದಳವಾಯಿ ಅವರ ಒಂದು ಬೊಗಸೆ ನೀರನ್ನು ಅವರು ಹಿಂದಿಗೆ ಮಾಡ್ಕೊಂಡು ತಗೊಂಡು ಹೋದ್ರು. ಅದಕ್ಕೆ ಅವರು ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದಾರೆ. ಅದು ಅವರಿಗೆ ಬಂದಷ್ಟೇ ಖುಷಿ ನನಗೆ, ಯಾಕಂದ್ರೆ ಒಂದು ಅನುವಾದ ಆ ರೀತಿಯಾಗಿ ಕ್ಲಿಕ್ ಆಯ್ತಲ್ವಾ ಅಂತ ಅದು ಖುಷಿಯಾಗಿದೆ. ಇನ್ನು ಬೇರೆ ಬೇರೆ ರೀತಿಯೆಲ್ಲ ನಾನು ಅನುವಾದ ಮಾಡಿದ್ರು ಕೂಡ, ಕವಿತೆ ಕೂಡ ಅನುವಾದ ಮಾಡಿದ್ದೇನೆ. ಆದ್ರೆ ಕೆಲವೊಂದು ಸಂತೋಷದ ಕ್ಷಣ ಅಂತ ಅದನ್ನ. ಬಟ್ ಇನ್ನೊಂದಿಷ್ಟು ನಮ್ಗೆ ಒರಿಜಿನಲ್ ಬೇಕು ಮ್ಯಾಮ್ ಅನುವಾದಕ್ಕೆ ಅಂತಂದ್ರೆ. ಅನುವಾದ ಅಲ್ಲ, ನಾನೇನು ಅನುವಾದ ತಪ್ಪಲ್ಲ, ಯಾಕಂದ್ರೆ ಅದರಷ್ಟೇ ನಾವು ಎಫರ್ಟ್ ಹಾಕ್ಬೇಕು. ನನಗೆ ಈಗ ನಿಮ್ಮಲ್ಲಿ ಪ್ರಕಟವಾದ ಬಾರಿ ನಾನು ಇದ್ರ ಬಗ್ಗೆ ಮಾತಾಡೋಳಿದ್ದೆ. ಅಂದ್ರೆ ಇದು ಎಲ್ಲ ನೀವು ಕನ್ನಡದಿಂದ ಇಂಗ್ಲಿಷ್ ಇಂದ ಹಿಂದಿ ಎಲ್ಲ ಮಾಡಿದಿರಿ, ಇದು ಬೇರೆ ಭಾಷೆ ಒಡಿಸ್ಸಾದಿಂದ ನೀವು ಇಲ್ಲ ಒಡಿಸ್ಸಾದಿಂದ ಲ್ಯಾಂಗ್ವೇಜ್ ಅಲ್ಲ, ಅವರು ಆಥರ್ ಅಲ್ಲಿಂದ ಹಿಂದಿಗೆ ಮಾಡಿದ್ದಾರೆ ಅವರು. ಅದನ್ನ ನಾನು ಕನ್ನಡಕ್ಕೆ ಮಾಡಿದೆ. ಅದು ನಂಗೆ ಕೂಡ ಇದು ಖುಷಿ ಕೊಟ್ಟದ್ದು. ಇಲ್ಲ ಹೌದು, ಆದಷ್ಟು ಬೇಗ ನಾವು ಬಿಡುಗಡೆ ಮಾಡೋಣ. ಇದು ಕೂಡ ನನಗೊಂದು ಖುಷಿ ಕೊಟ್ಟಿದೆ. ಹಿಂದಿಯಲ್ಲೇ ಕೆಲವು ಪುಸ್ತಕಗಳನ್ನ ಬರೆದಿದ್ದೇನೆ. ಆಮೇಲೆ ಬೀದಿ ನಾಟಕ ಅನುವಾದ ಮಾಡಿದ್ದು ನನಗೆ ಖುಷಿಯಾಗಿದೆ. ಇದು ಸಫ್ದರ್ ಹಾಶ್ಮಿ ಅವರ ಈ ದಿಲ್ ಮಾಂಗೆ ಮೋರ್ ಮತ್ತು ಇದರ ಇನ್ನೂ ಇದೆ, ಆದ್ರೆ ಅವರು ಒಂದು ಪುಸ್ತಕ ಮಾತ್ರ ಅನುವಾದ ಇದು ಇದೆಲ್ಲ ಬೀದಿ ನಾಟಕ. ಅದ್ರಲ್ಲಿ ನನ್ನದು ಒಂದು ಆವಾಗ ನಾನು ಹೇಳಿದ್ನಲ್ಲ, ಮಕ್ಕಳಿಗೋಸ್ಕರ ಒಂದು ಭಯೋತ್ಪಾದನಾ ವಿರೋಧಿ ಅದು ಅದ್ರಲ್ಲಿ ಇದ್ರಲ್ಲಿದೆ. ಇಲ್ಲ, ಸುಮಾರು ಜನ ಕೇಳ್ತಿರ್ತಾರೆ, ಮ್ಯಾಮ್ ನಾನೀಗ ನಿಮ್ಮದು ಇಷ್ಟೆಲ್ಲ ಅಚೀವ್ಮೆಂಟ್ ಇದೆ, ನನಗೇನು ಒಂದು ನಿಮ್ಮ ಕಡೆಯಿಂದ ಬೇಕಾಗಿರೋದಂದ್ರೆ, ಈಗ ಸುಮಾರು ಜನ ನಾವು ಏನೋ ಮಾಡ್ಬೇಕು ಅನ್ಕೋತಿರ್ತಾರೆ. ಈಗ ಮುಂದಿನ ಪೀಳಿಗೆಗೆ ನಿಮ್ಮದೊಂದು ಅಡ್ವೈಸ್ ಅಂತ ಅನ್ಕೊಳ್ಳಿ, ಅಥವಾ ಏನ್ ಹೇಳ ಬಯಸ್ತೀರಾ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಅಥವಾ ಒಂದು ನಿಮ್ಮ ದೃಷ್ಟಿಯಲ್ಲಿ ಈಗಿನ ಪೀಳಿಗೆ ಒಂದಿಷ್ಟು ಮುಂದೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮೊದಲು ಅವರು ತಮ್ಮ ಆಸಕ್ತಿಯ ಕ್ಷೇತ್ರವನ್ನು ನೋಡ್ಕೋಬೇಕು. ಏನೋ ಅಪ್ಪ ಅಮ್ಮ ಹೇಳ್ತಾರೆ ಅಂತ ಯಾವ್ದೋ ಒಂದು ಕೋರ್ಸ್ ತಗೊಳ್ಳೋದು, ಮನಸ್ಸಿಲ್ದೇನೆ ಅದನ್ನ ಕಲಿಯೋದು, ಆಮೇಲೆ ಅದನ್ನ ಅರ್ಧಕ್ಕೆ ಬಿಡೋದು, ಇದು ಮಾಡೋದಕ್ಕೆ ನನ್ನ ಆಯ್ಕೆ ಯಾವುದು, ನನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅನ್ನೋದು, ಅದು ಕಲಿಕೆಯ ವಿಷಯದಲ್ಲಿ ಆಯ್ತು. ಸರಿ, ಕಲಿಕೆಯ ಜೊತೆಗೆ ನಮ್ಮದೊಂದು ಹವ್ಯಾಸ. ಆ ಹವ್ಯಾಸ ನಮಗೆ ಕೆಲವೊಮ್ಮೆ ಏನಾಗಿರುತ್ತೆ ಅಂದ್ರೆ, ನಾವು ಇದೆಲ್ಲ ಹೀಗೆ ಸಮಯವನ್ನು ಕಳೆಯುವುದಕ್ಕಾಗಿ ಅಥವಾ ಸಮಯದ ಸದುಪಯೋಗಕ್ಕೆ ಬರ್ದಿರ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಬದುಕಿನ ತಿರುವಿನಲ್ಲಿ ಬರವಣಿಗೆ ಅಥವಾ ಇನ್ನೇನೋ ನಾಟಕ ಅಭಿನಯ ಯಾವುದೋ ನಮಗೆ ಅದು ಬದುಕಿನ ಒಂದು ಮಾರ್ಗವೂ ಆಗ್ಬೋದಲ್ವಾ. ಯಾಕಂದ್ರೆ ಬದುಕು ಹೀಗೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂದೆ ಹೇಗಾಗ್ತದೆ ಅಂತ ಸಂದರ್ಭದಲ್ಲಿ ಹವ್ಯಾಸಗಳು ಖಂಡಿತವಾಗಿಯೂ ನಮ್ಮನ್ನು ಕಾಪಾಡ್ತವೆ. ಯಾಕಂದ್ರೆ ನಾನು ನಿಮ್ದು ಇಷ್ಟವರೆಗೂ ನಾನು ನಿಮ್ ಜೊತೆ ಮಾತಾಡೋದ್ ನೋಡಿದ್ರೆ, ಹಿಂದಿ ನಿಮ್ಗೆ ಫೇವ್ರೇಟ್ ಸಬ್ಜೆಕ್ಟ್, ಅದ್ರ ಜೊತೆ ಅನುವಾದವನ್ನ ಬರ್ಸ್ಕೊಂಡ್ರಿ, ವೃತ್ತಿಯಲ್ಲಿ ನಿಮ್ಮದೊಂದು ಏನಂತ ಇಂಟ್ರೆಸ್ಟ್ ಅನ್ನ ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಗೊತ್ತಿದೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಅಥವಾ ನಿಮ್ಗೆ ಏನ್ ಬೇಕು ಅಂತಾನು ಗೊತ್ತಿದೆ, ನಾನೇನ್ ಜನರಿಗೆ ಕೊಡ್ಬೋದು ಅಂತಾನು ಗೊತ್ತಿದೆ. ಈ ವಿಷಯದಲ್ಲಿ ಈಗಿನ ಈ ಜನರೇಷನ್ ಇವರು ಹೊಸ ತಲೆಮಾರಿನವರು ಆದಷ್ಟು ತಮ್ಮನ್ನು ಒಂದು ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಬೇಕು. ಅದಕ್ಕೆ ವಾತಾವರಣ ಖಂಡಿತವಾಗಿ. ಯಾಕೆಂದ್ರೆ ಇವತ್ತಿನ ಈ ಮೊಬೈಲ್ ಇರ್ಬೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಇಡೀ ಟಿವಿ ಇತ್ಯಾದಿಗಳಿಗೆ ಅಡಿಕ್ಟ್ ಆಗೋದು ಇತ್ಯಾದಿಗಳು ಎಲ್ಲೋ ಒಂದ್ ಕಡೆ ನಮಗೆ ರೆಡಿಮೇಡ್ ಸಂಸ್ಕೃತಿಯನ್ನು ಉಣಬಡಿಸ್ತಾ ಇರ್ತವೆ. ಅದರಿಂದ ನಾವು ಹೊರಗೆ ಬರಬೇಕು, ನಮ್ಮ ತನವನ್ನ ನಾವು ಉಳಿಸ್ಕೊಳ್ಬೇಕು, ನಮಗೆ ಏನ್ ಬೇಕು ಅದನ್ನ ನಾವು ಮೊದಲು ನೋಡ್ಕೋಬೇಕು. ಅದ್ರ ಬಗ್ಗೆ ನಾವು ಸ್ವಲ್ಪ ಲೇಟ್ ಆಗಿ ಪರವಾಗಿಲ್ಲ, ಅದು ಹೇಳ್ತಾವಲ್ವಾ, ದೇರ್ ಆಯದ್ ದುರುಸ್ತ, ಬೆಟರ್ ಲೇಟ್ ದನ್ ನೆವರ್ ಅಂತ. ಆ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ನಾವು ಸಮಾಜಮುಖಿಯಾಗಿ ನಮ್ಮನ್ನು ಬಳಸ್ಕೋಬಹುದು ಅಂತ ನನಗನ್ನಿಸ್ತದೆ ಈಗಿನ ತಲೆಮಾರಿನವರು. ಯಾವಾಗಲೂ ಹಾಗೆ ಅನಿಸೋದು. ನನ್ನ ಎಷ್ಟೋ ವಿದ್ಯಾರ್ಥಿಗಳು ಅದರಲ್ಲಿದ್ದಾರೆ, ವಿದ್ಯಾರ್ಥಿನಿಯರು ಹೆಚ್ಚು. ಆಗ ವಿದ್ಯಾರ್ಥಿ ವೇದಿಕೆಗೆ ಬರಿತಾ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ಕವಿತೆಯನ್ನ ನನಗೆ ತೋರಿಸಿ ಇದು ಮಾಡಿಕೊಂಡು ಅವನ 4 ಸಾಲಿನ ಪದ್ಯ ತೋರಿಸಿ ನಂಗೆ ಸರ್ಪ್ರೈಸ್ ಕೊಡುವವರಿದ್ದಾರೆ. ನೀವು ವಿದ್ಯಾರ್ಥಿ ಅಂದ ತಕ್ಷಣ ನೆನಪಾಯ್ತು, ನೀವು
ಲಾಸ್ಟ್ ಒಂದು ಸ್ವಲ್ಪ ದಿನದ ಹಿಂದೆ ನೀವು ಫೇಸ್ಬುಕ್ ಅಲ್ಲೇ ಅಥವಾ ವಾಟ್ಸಪ್ ಅಲ್ಲಿ ನಿಮ್ಮದೇ ಒಂದು ಚಿತ್ರ ರಂಗೋಲಿ ಬಿಡಿಸಿ ಮ್ಯಾಮ್ ನಂಗೆ ತುಂಬಾ ಆಶ್ಚರ್ಯವಾಯ್ತು ನಿಜ. ಡೆಲ್ಲಿಯಲ್ಲಿ ಇದ್ದಾಳೆ ನೋಡಿ ಇದೇ ಉಡುಪಿಯ ಹುಡುಗಿ, ನಮ್ಮ ವಿದ್ಯಾರ್ಥಿನಿ. ಅವಳು ಹೆಸರು ಮರ್ತೋಯ್ತು, ಕ್ಷಣ ಮರ್ತೋಯ್ತು, ಮನಸ್ಸಲ್ಲಿ ಇದ್ದಾಳೆ. ಆದ್ರೆ ಅವಳು ನನ್ನದೊಂದು ರಂಗೋಲಿ ಬಿಡಿಸಿದ್ಲು. ಪ್ರತಿ ಸಲ ಬೇರೆ ಬೇರೆ ರಂಗೋಲಿಯನ್ನು ಬಿಡಿಸಿಕೊಂಡು ಅವಳು ಫೇಸ್ಬುಕ್ ನಲ್ಲಿ ಹಾಕ್ತಾ ಇರ್ತಾಳೆ. ಹೌದಾ? ಅಂದ್ರೆ ಅಲ್ಲ, ಅದು ಎಷ್ಟ್ರ ಮಟ್ಟಿಗೆ ನೀವು ಅವರಿಗೆ ಒಂದು ಸ್ಫೂರ್ತಿ ಆಗಿರ್ಬೋದು. ಅಂದ್ರೆ ನಿಮ್ಗೆ ಸ್ಟೂಡೆಂಟ್ಸ್ ಅನಿಸ್ಬೋದು, ಬಟ್ ನಿಮ್ಮಿಂದ ಎಷ್ಟು ಜನರನ್ನ ಮೀಟ್ ಅಂತ ನೆನಪಾಗ್ತಾ ಇದೆ ಅವಳ ಹೆಸರು. ಹೌದಾ? ಈಗ ಮೊನ್ನೆ ನಮ್ಮದೊಂದು ನಾಟಕ ತರಬೇತಿ ನಾವು ಮಾಡ್ತೀವಿ, ಅಲ್ಲಿ ಕ್ಯಾರೆಕ್ಟರ್ ಹೆಸರೇ ಬರ್ತಿದೆ ನಾಗರಾಜ್ ಅಂತ. ಅವ್ರ ಮದ್ವೆ ಮೇಡಮ್ ಎಷ್ಟು ಜನ ನಮ್ಮ ಟೀಚರ್ ತುಂಬಾ ಪ್ರೌಡ್ ಆಗಿ ಅದು ಅದಕ್ಕೂ ಮ್ಯಾಮ್ ಹೇಗೆ ನಿಮ್ಮದೊಂದು ನಿಮ್ಗೆ ವಿದ್ಯಾರ್ಥಿಗಳಿಂದ ಸಿಕ್ಕಿದೆ, ನನಗೆ ನಿಮ್ಮಿಂದ ಅವ್ರಿಗೆ ಏನ್ ಸಿಕ್ಕಿದೆ ಅಂತ ನಾನು ಕಲ್ಪನೆ ಮಾಡಬಲ್ಲೆ. ವಿದ್ಯಾರ್ಥಿಗಳಿಂದ ನಾನು ನನಗೇನಾಗಿತ್ತು ಅಂದ್ರೆ ನನಗೊಂದು ಚಿಕ್ಕ ರೂಮು, ಹಿಂದಿ ವಿಭಾಗದಲ್ಲಿ ನನಗೊಂದು ಚಿಕ್ಕ ರೂಮ್ ಇತ್ತು. ಅದ್ ಹೇಗಿತ್ತು ಅಂದ್ರೆ ನಾನು ವಿದ್ಯಾರ್ಥಿನಿಯರ ಇದಾಗಿ ಏನೋ ಕೌನ್ಸಿಲರ್ ಹೇಳ್ತಾರಲ್ಲ, ಅವರ ಇದನ್ನೆಲ್ಲ ಬಿಡುವಿನಲ್ಲಿ ಅವರ ಸಮಸ್ಯೆಗಳನ್ನೆಲ್ಲ ಕೇಳುವಂಥದ್ದು ಅದಾಗಿದ್ದೆ. ಎಷ್ಟೋ ವಿದ್ಯಾರ್ಥಿನಿಯರು ಬಂದುಕೊಂಡು ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ರು, ತಮಗಾಗುವಂತ ಕೆಲವು ರೀತಿಯ ಶೋಷಣೆಗಳನ್ನ ಹೇಳ್ಕೊಳ್ಳುವಾಗ ಬಹಳ ಬೇಜಾರಾಗ್ತಿತ್ತು. ಹೌದು, ಒಬ್ಬ ವಿದ್ಯಾರ್ಥಿನಿ ಬಗ್ಗೆ ನಂಗೆ ಹೇಳಲೇಬೇಕು. ಒಬ್ಬಳೇ ಮಗಳು, ಮನೆಯಲ್ಲಿ ಏನಾಗಿ ಅಪ್ಪ ಅಮ್ಮ ಇಬ್ಬರು ಹೊರಗೆ ಕೆಲ್ಸಕ್ಕೆ ಹೋಗ್ತಾರೆ. ಆ ವಿದ್ಯಾರ್ಥಿನಿ ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ಲು, ಯಾರು ಇಲ್ಲ ಮನೆಯಲ್ಲಿ. ಆಗ ಕ್ಲಾಸಲ್ಲಿ ಕೂಡ ಒಂಥರ ಸಿಟ್ಟು ಮಾಡೋದು, ಇದು ಮಾಡೋದು. ಮನೆಗೆ ಹೋದ್ರೆ ಮನೆಯಲ್ಲೂ ಕೂಡ ವಾತಾವರಣ ಸರಿ ಇಲ್ಲ. ಆಗ ಅವಳಿಗೆ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ, ಏನಂದ್ರೆ ನೋಡು ನಿಂಗೆ ಸಿಟ್ಟು ಬರ್ತದಲ್ವಾ, ಸಿಟ್ಟು ಬಂದಾಗ ಗಟ್ಟಿಯಾಗಿ ಕೈಯನ್ನು ಮುಷ್ಟಿ ಕಟ್ಕೊ, ಆಮೇಲೆ ತಲೆ ದಿಂಬು ಇತ್ಯಾದಿಯನ್ನು ತೋಗ್ಬಿಟ್ಟು ಅದಕ್ಕೆ ಕೊಡ್ತಾ ಇರು. ಅವಳು ಹೇಳ್ತಾಳೆ ಅದನ್ನ ನಂಗೆ ಹೀಲಾಗಿದೆ ಅಂತ. ನನಗೇನು ಗೊತ್ತಿಲ್ಲ, ನಾನು ಹೀಗೆ ಹೇಳಿರ್ಬೋದು. ಈಗಲೂ ಕೂಡ ಅವಳು ಈಗ ಸರಿಯಾಗಿದ್ದಾಳೆ, ಸರಿಯಾಗಿದೆ. ಯಾಕಂದ್ರೆ ವಾತಾವರಣ ಈಗ ಬದಲಾಗಿರ್ಬೋದು, ಕೌಟುಂಬಿಕ ಅಥವಾ ತಾಯಿಗೆ ರಿಟೈರ್ಡ್ ಆಗಿರ್ಬೋದು, ಏನೋ ಇರ್ಬೋದು. ಅಂತ ಒಂದು ವಾತಾವರಣದಲ್ಲಿ ಅವಳು ನೆನಪು ಮಾಡ್ಕೊಳ್ತಾಳೆ ನನ್ನನ್ನು. ಅದು ನನಗೆ ಸಂತೋಷ ಕೊಟ್ಟಿದೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳಿಗೆ ಈ ನಾಟಕ, ಬರವಣಿಗೆ ಇತ್ಯಾದಿ ಎಲ್ಲದರಲ್ಲಿ ಒಂದು ರೀತಿ ಹುರಿದುಂಬಿಸುವ ಕೆಲಸವನ್ನ ನಾನು ಮಾಡಿದ್ದೆ. ಅತೃಪ್ತಿ ನನಗೆ, ನಾನು ಕೇವಲ 4 ಗೋಡೆಗಳ ಮಧ್ಯೆ ಪಾಠ ಮಾಡಿದ್ದಷ್ಟೇ ಅಲ್ಲ, ಇಂಥದ್ದನ್ನು ಮಾಡಿದ್ದೇನೆ ಅಂತ. ಎಸ್ ಮ್ಯಾಮ್, ಇದುವರೆಗೂ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ್ರಿ. ನಾನು ಎವ್ರಿ ಟೈಮ್ ಎಲ್ಲ ಗೆಸ್ಟಿಗೂ ಅದೇ ಹೇಳ್ತೀನಿ, 1 ಗಂಟೆ ನಮಗೆ ಸಾಕಾಗೋದಿಲ್ಲ ಮಾತಾಡ್ತಾ ಕೂತ್ಕೊಂಡ್ರೆ. ಒಟ್ಟು ಕಾರ್ಯಕ್ರಮಕ್ಕೆ ಬಂದ್ರಿ, ನೀವು ಏನೆಲ್ಲ ಮಾಡಿದಿರಿ ಅಂತ ಶಾರ್ಟಲ್ಲಿ ತುಂಬ ಸರಳವಾದ ಭಾಷೆಯಲ್ಲಿ ಹುರುಪಿನಿಂದ ಹೇಳಿದ್ರಿ. ಮೇನ್ ಅಂತಂದರೆ ನೀವು ಮಾತಾಡಿದ್ರೆ ನನಗೂ ಹುರುಪು ಬರ್ತಾ ಇತ್ತು. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ಮ್ಯಾಮ್. ಏನಾದರೂ ಕೇಳಿಗರಿಗೂ ಧನ್ಯವಾದಗಳು. ಏನೋ ನನಗನಿಸಿದ್ದನ್ನು ನಾನು ಹೇಳಿದೆ. ಇಲ್ಲ, ತುಂಬ ನಾನು ಪರ್ಸ್ನಲಿ ನಾನು ತುಂಬ ಕಲಿತೆ, ಗೊತ್ತಾಯಿತು ಅಂತೇಳಿ. ಮಾಧವಿ ಭಂಡಾರಿ ಅವರು ನಮಗೆ ದೂರಿಂದ ನಮ್ಗೆ ಗೊತ್ತಿತ್ತು, ಈಗ 1 ಗಂಟೆ ಅಟ್ಲೀಸ್ಟ್ ನಾನು ಒಂಚೂರು ತಿಳ್ಕೊಂಡೆ ಅಂತ ಹೇಳ್ಬೋದು. ಅದಕ್ಕೆ ಮತ್ತೊಂದು ಸರಿ ಧನ್ಯವಾದಗಳು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಮಾಧವಿ ಭಂಡಾರಿ ಅವರು ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೂ ಅಷ್ಟು ಸರಳವಾಗಿ, ಅಷ್ಟು ನೇರವಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು. ಅವ್ರಿಗೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.